ನಮಸ್ತೆ ವೀಕ್ಷಕರೇ, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುತ್ತಿರುವಂತಹ ಯುಗಾದಿ ಸಂಭ್ರಮ ಈ ಸರಣಿ ಹಬ್ಬಗಳ ವಿಶೇಷ ಸಂಚಿಕೆಯಲ್ಲಿ ನಾವು ಹೊತ್ತಿಗೆ ಯುಗಾದಿ ಹಬ್ಬ, ಯುಗಾದಿ ಆಚರಣೆ ಎಂದರೆ ಏನು, ಯುಗಾದಿಯ ಸಂಸ್ಕೃತಿ ಏನಿದೆ, ಯುಗಾದಿಯ ಸಂಭ್ರಮಾಚರಣೆ ಹೇಗೆ, ಯುಗಾದಿ ಹಬ್ಬದ ವಿಶೇಷತೆಗಳೇನು, ಇದರ ಬಗ್ಗೆ ಈ ಹೊತ್ತಿನಲ್ಲಿ ನಾವು ಒಂದು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇದನ್ನು ಅಂದರೆ ಯುಗಾದಿ ಅಂದರೆ ನಮಗೆ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದಲ್ಲಿ ಪ್ರಥಮ ವರ್ಷದ ಹಬ್ಬ, ವರ್ಷಾಚರಣೆ ಅಂದರೆ ಒಂದು ವರ್ಷದ ಪ್ರಥಮ ಹಬ್ಬ ಎಂದು ನಾವು ಆಚರಿಸ್ತೇವೆ. ನಮಗೆ ಯುಗಾದಿಯ ಹಬ್ಬದ ಒಂದು ಆಚರಣೆ ಆಗ್ಬೋದು, ಸಂಸ್ಕೃತಿ ಹಾಗೂ ಅದರ ಒಂದು ವಿಶೇಷತೆಯನ್ನು ತಿಳಿಸಿಕೊಡಲಿಕ್ಕೆ ನಮ್ಮೊಂದಿಗೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸನಾತನ ಸಂಸ್ಥೆಯ ಶ್ರೀಕಲಾ ಜೋಶಿಯವರು ಹಾಗೂ ಲಕ್ಷ್ಮೀ ಪೈ ಅವರು. ಇಬ್ಬರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ತಮ್ಮಲ್ಲಿ ನಾವು ಮೊದಲಿಗೆ ಕೇಳೋದಾದರೆ ಯುಗದ ಆದಿ, ಈ ಯುಗ ಹೇಗೆ ಆಯಿತೋ ಆ ಯುಗದ ಆದಿಗಳನ್ನು ನಾವು ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ, ಅಥವಾ ನಾವು ಹಿಂದೂ ಸಂಸ್ಕೃತಿ ಹಾಗೂ ಸನಾತನ ಧರ್ಮವನ್ನು ನೋಡಬೇಕಾದ್ರೆ ವರ್ಷಾಚರಣೆ ಅಂದರೆ ಪ್ರಥಮ ವರ್ಷದ ದಿನ ಅಂತ ಹೇಳ್ತೇವೆ. ಇದರ ಬಗ್ಗೆ ನಾವು ಹೇಳ್ತೇವೆ. ಅಂದರೆ ಹಿಂದೂ ವರ್ಷಕ್ಕೆ, ಹಿಂದೂ ಸಂಸ್ಕೃತಿಗನುಸಾರ ಯುಗಾದಿ ಎನ್ನುವುದು ಹೆಸರೇ ಹೇಳುವ ಹಾಗೆ ಯುಗದ ಆದಿ ಇರ್ತದೆ. ಅಂದರೆ ಆ ದಿನ ಬ್ರಹ್ಮನು ಸೃಷ್ಟಿಯನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತೇವೆ ನಾವು. ಅದರ ಒಂದು ಪ್ರತೀಕ ಅಂತ ನಾವು ವರ್ಷಾರಂಭವನ್ನು ಆ ದಿನ ಆಚರಣೆ ಮಾಡ್ತೇವೆ. ಅದು ಮಹತ್ವಪೂರ್ಣ ವಿಷಯ ಏನಂದರೆ ಆ ದಿನ ಬ್ರಹ್ಮನು ಸೃಷ್ಟಿ ಮಾಡಿದ ದಿನ ಅಲ್ಲ, ಆ ದಿನ ನೈಸರ್ಗಿಕವಾಗಿ ಕೂಡ ನಾವು ಅನೇಕ ಬದಲಾವಣೆಗಳನ್ನು ನೋಡ್ತೇವೆ. ಅಂದರೆ ಈಗ ಶಿಶಿರ ಋತುವಿನಲ್ಲಿ ಎಲ್ಲ ಮರ ಗಿಡಗಳ ಎಲೆಗಳೆಲ್ಲ ಉದುರಿರ್ತದಲ್ಲ, ಅದೇ ಇದು ವರ್ಷಾರಂಭದ ದಿನ ಅಂದರೆ ವಸಂತ ಋತು ಪ್ರಾರಂಭವಾಗುವ ಈ ಚೈತ್ರ ಶುಕ್ಲ ಪಾಡ್ಯದ ದಿನ ಎಲ್ಲ ಗಿಡಗಳು ಎಲ್ಲ ಮರಗಳು ಎಲ್ಲ ಚಿಗುರಿ ಅದು ಒಂದು ನವೀನತೆಯನ್ನು, ಒಂದು ಆಹ್ಲಾದಕರವಾದ ಉತ್ಸಾಹವರ್ಧಕವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರ್ತದೆ. ಆ ಒಂದು ಪ್ರತೀಕ ಅಂತ ನಾವು ನೈಸರ್ಗಿಕವಾಗಿ ನಾವೊಂದು ಸಂಭ್ರಮಾಚರಣೆಯನ್ನು ಆಚರಿಸ್ತೇವೆ. ಅದನ್ನು ನಾವು ಯುಗಾದಿ ಅಂತ ಹೇಳ್ಬೋದು. ಮೇಡಮ್, ತಮ್ಮಲ್ಲಿ ನಾನು ಹೇಳಿದರೆ ತುಳುನಾಡಿನಲ್ಲಿ ಗಮನಿಸಬೇಕಾದ್ರೆ ಯುಗಾದಿಯಲ್ಲಿ ಎರಡು ವಿಧವಾದ ಆಚರಣೆ ಮಾಡ್ತೇವೆ. ಕೆಲವರು ಸೌರಮಾನ ಯುಗಾದಿ ಮಾಡ್ತಾರೆ, ಕೆಲವರು ಚಾಂದ್ರಮಾನ ಯುಗಾದಿ ಮಾಡ್ತಾರೆ. ಯಾಕಾಗಿ ಈ ರೀತಿ ಎರಡು ಯುಗಾದಿಗಳು ಅಂತ ಹೇಳಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಿಂದೂ ಧರ್ಮದಲ್ಲಿ ಮೊದಲನೇದಾಗಿ ನಮ್ಮ ಎಲ್ಲ ಆಚರಣೆಗಳು ಪ್ರಕೃತಿ ಆಧಾರದಲ್ಲಿ, ಪ್ರಾಕೃತಿಕ ಬದಲಾವಣೆ ಏನಾಗ್ತದೆ ಅದಕ್ಕೆ ಸರಿಯಾಗಿ ನಮ್ಮಲ್ಲಿ ಎಲ್ಲ ಆಚರಣೆಗಳು ಮೇಳೈಸಿಕೊಂಡಿವೆ. ಮುಖ್ಯವಾಗಿ ನಮ್ಮಲ್ಲಿ ಒಂದು ಸೌರಮಾನ ಮತ್ತು ಚಾಂದ್ರಮಾನ ಅಂತ ಹೇಳಿ ಕಾಲಗಣನೆ. ಸೌರಮಾನ ಅಂತ ಹೇಳಿದ್ರೆ ಸೂರ್ಯನ ಚಲನೆಯನ್ನು ಆಧಾರಿತವಾದಂತಹ ಕಾಲಗಣನೆ. ಇನ್ನೊಂದು ಚಾಂದ್ರಮಾನ ಅಂದ್ರೆ ಚಂದ್ರನ ಚಲನೆಯನ್ನು ಆಧಾರಿತವಾದಂತಹ ಒಂದು ಕಾಲಗಣನೆ. ಇದರಲ್ಲಿ ಸೌರಮಾನ ಅಂದ್ರೆ ಏನು ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೂರ್ಯ ದೇವರು 12 ರಾಶಿಗಳನ್ನು ಪ್ರವೇಶ ಮಾಡುವಂತಹ ಆ ಇಡೀ ರಾಶಿಗಳ ಒಂದು ಚಲನೆ ಇದೆಲ್ಲ, ಅವನು ಪ್ರತಿಯೊಂದು ರಾಶಿಯನ್ನು ಒಂದೊಂದು ತಿಂಗಳಲ್ಲಿ ಪ್ರವೇಶ ಮಾಡ್ತಾನೆ. ಅಂದ್ರೆ ಆ 12 ರಾಶಿಗಳಂತ ಹೇಳಿದ್ರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಆ 12 ರಾಶಿಗಳನ್ನು ಸೂರ್ಯದೇವ ಪ್ರವೇಶ ಮಾಡ್ತಾರಲ್ಲ, ಅದನ್ನು ನಾವು ಸೌರಮಾನ ಕಾಲಗಣನೆ ಅಂತ ಹೇಳ್ತೇವೆ. ಇದರಲ್ಲಿ ಮುಖ್ಯವಾಗಿ ಮೇಷ ರಾಶಿಯನ್ನು ಸೂರ್ಯದೇವರು ಯಾವ ದಿವಸ ಪ್ರವೇಶ ಮಾಡ್ತಾರೆ ಅದು ಮೇಷ ಸಂಕ್ರಮಣ ಅಂತ ಹೇಳ್ತೇವೆ. ಪ್ರತಿ ತಿಂಗಳು ಸಾಧಾರಣವಾಗಿ 14ನೇ ತಾರೀಕಿಗೆ ಸಂಕ್ರಮಣ ಪೂಜೆ ಅಂತ ಹೇಳಿ ತುಳುನಾಡಿನಲ್ಲಿ ಆಚರಿಸ್ತೇವೆ, ನಮ್ಗೆ ಗೊತ್ತಿದೆ. ಅದೇ ತರ ಮೇಷ ರಾಶಿಯನ್ನು ಸೂರ್ಯದೇವರು ಯಾವ ದಿವಸ ಪ್ರವೇಶ ಮಾಡ್ತಾರೆ ಆ ದಿವಸಕ್ಕೆ ಇಲ್ಲಿ ವಿಷು ಅಂದ್ರೆ ಈ ತುಳುನಾಡಿನ ವಿಶೇಷವಾದಂತಹ ಒಂದು ಹೊಸ ವರ್ಷದ ಆಚರಣೆ, ವಿಷು ಹಬ್ಬ ಅಂತ ಹೇಳ್ತೇವೆ ನಾವು. ಇದು ಸೂರ್ಯನ ಚಲನೆಯನ್ನು ಆಧಾರಿತವಾಗಿ ಸಾಮಾನ್ಯವಾಗಿ ಏಪ್ರಿಲ್ 14-15 ಈ ಸಂದರ್ಭ ಅಂದ್ರೆ ಮೇಷರಾಶಿ ಪ್ರವೇಶ ಮಾಡುವ ದಿವಸ ಈ ಹಬ್ಬ ಇಲ್ಲಿ ಆಚರಣೆ ಮಾಡ್ತಾರೆ. ಆದ್ರೆ ಇನ್ನೊಂದು ಕಾಲಗಣನೆ ಇದೆ, ಇದು ಚಾಂದ್ರಮಾನ ಅಂತ ಹೇಳ್ತೇವೆ ನಾವು. ಅಂದ್ರೆ ಚಂದ್ರನ ಚಲನೆಯನ್ನು ಆಧಾರಿತವಾಗಿ ಇಡೀ ವರ್ಷವನ್ನು ನಾವು 12 ಮಾಸಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಇದು ಚೈತ್ರ ಮಾಸದಿಂದ ಪ್ರಾರಂಭವಾಗ್ತದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂತೇಳಿ ಹೀಗೆ ಚಂದ್ರನು ಅವನ ಚಲನ ಆಧಾರಿತವಾಗಿ ನಾವು ಯಾವ ಒಂದು ಕಾಲಗಣನೆ ಮಾಡ್ತೇವೆ ಅದು ಚಾಂದ್ರಮಾನ. ಅದರ ಅಂತರ್ಗತ ನಮಗೀಗ ನಾವು ಯುಗಾದಿ ಅಂತ ಹೇಳಿ ಏನು ಆಚರಣೆ ಮಾಡ್ತೇವೆ ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿವಸಕ್ಕೆ, ಇದನ್ನು ನಾವು ಯುಗಾದಿ ಅಂತ ಹೇಳ್ತೇವೆ. ಅಂದ್ರೆ ಯುಗಾದಿ ಎಂಬುದು ಒಂದು ಚಾಂದ್ರಮಾನ ಕಾಲಗಣನೆಯಲ್ಲಿ ಬರುವ ಹೊಸ ವರ್ಷದ ಆಚರಣೆ. ಹೀಗೆ 2 ಕಾಲಗಣನೆಯು ಕೂಡ ನಮಗೆ ಇಲ್ಲಿ ಪ್ರಸ್ತುತವೇ ಇದೆ.
ತುಳುನಾಡಿನಲ್ಲಿ ಹೆಚ್ಚಿನ ಜನರು ಸೌರಮಾನ ಯುಗಾದಿ ಅಂದರೆ ವಿಷುವನ್ನು ಹೊಸ ವರ್ಷ ಅಂತ ಮಾಡ್ತಾರೆ. ಆದರೆ ಇಡೀ ಭಾರತ ವರ್ಷದಲ್ಲಿ ಅಂದರೆ ನಮ್ಮ ಇಡೀ ದೇಶದಲ್ಲಿ ಹೆಚ್ಚಿನ ಜನರು ಯುಗಾದಿ ಅಂದರೆ ಚಾಂದ್ರಮಾನ ಯುಗಾದಿಯನ್ನು ಹೊಸ ವರ್ಷ ಅಂತ ಹೇಳಿ ಮಾನ್ಯ ಮಾಡಿ ಅದನ್ನೇ ಆಚರಿಸ್ತಾರೆ. ಈಗ ನಾವು ಗಮನಿಸ್ತಾದ್ರೆ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಒಂದು ವಿಶೇಷತೆಗಳಿದೆ. ನಾವು ದಕ್ಷಿಣ ಭಾರತದಲ್ಲಿ ನೋಡಬೇಕಾದ್ರೆ ಮೇಡಮ್ ಹೇಳಿದಾಗೆ ಹೊಸ ವರ್ಷ ಅಂದರೆ ಯುಗಾದಿಯನ್ನು ವರ್ಷ ಆಗಿ ಸಂಭ್ರಮಿಸ್ತೇವೆ. ಆದರೆ ಈಗ ನೋಡುವಾಗ ಜನವರಿ 1ಕ್ಕೆ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಂತ? ಅಂದರೆ ಜನವರಿ 1 ಹೊಸ ವರ್ಷ ಅಂತ ಆಚರಣೆ ಮಾಡಲಿಕ್ಕೆ ಯಾವುದೇ ಒಂದು ನೈಸರ್ಗಿಕವಾಗಿ ಇರ್ಬೋದು ಅಥವಾ ಐತಿಹಾಸಿಕ ಹಿನ್ನೆಲೆ ಅಂತ ಇಲ್ಲ. ಯಾರೋ ಒಂದು ಪ್ರಾರಂಭ ಮಾಡಿದ್ರು, ಅದಕ್ಕೋಸ್ಕರ ಅದನ್ನು ಮುಂದಿನವರು ಮುಂದುವರಿಸಿಕೊಂಡು ಹೋದ್ರು. ಮತ್ತೆ ಅದು ಜನವರಿ 1 ಬದಲು ನಿಜವಾಗಿ ಅವರು ಆಚರಣೆ ಮಾಡೋದು ಡಿಸೆಂಬರ್ 31ರ ಮಧ್ಯರಾತ್ರಿ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ. ಅದು ನಿಜವಾಗಿ ಆದ್ರೆ ವಿಶ್ವದ ಒಂದು ಲಯಕ್ಕೆ ಸಂಬಂಧ ಕಾಲಚಕ್ರದ ಗಣನೆಯಲ್ಲಿ ವಿಶ್ವದ ಲಯಕ್ಕೆ ಸಂಬಂಧಿಸಿದ ಒಂದು ಘಟಕ ಅಂಗವಾಗಿ ಅಂತ ಹೇಳ್ಬೋದು. ಹೌದು, ಕ್ಯಾಲೆಂಡರ್ ಬದಲಾವಣೆ ಆಗುವ ಕಾಲಕ್ಕೆ ಅವರೊಂದು ಹೊಸ ವರ್ಷ ಅಂತ ಪ್ರಾರಂಭ ಮಾಡ್ತಾರೆ ಅಷ್ಟೇ. ಅದರಲ್ಲಿ ಯಾವುದೇ ಒಂದು ಐತಿಹಾಸಿಕ ಹಿನ್ನೆಲೆ ಇಲ್ಲ, ಮತ್ತೆ ಅದರಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯೂ ಇಲ್ಲ. ಈಗ ನಮ್ಮ ಹೊಸ ವರ್ಷ ಹೇಗೆ ಯುಗಾದಿ ಅಂದ್ರೆ ಒಂದು ಕಾಲಚಕ್ರದ ಗಣನೆಯಲ್ಲಿ ಒಂದು ಹೊಸ ಯುಗದ ಒಂದು ಹೊಸ ಸಂವತ್ಸರದ ಆರಂಭ ಇರ್ತದೆ ಅಲ್ಲ, ಆ ರೀತಿ ಅದರಲ್ಲಿ ಜನವರಿ 1ರಲ್ಲಿ ನಾವು ಯಾವುದನ್ನು ನೋಡುವುದಿಲ್ಲ. ಸರಿ, ಈಗ ನಾನು ಯುಗಾದಿಗೆ ನೋಡುವುದಾದ್ರೆ ಯುಗಾದಿದ ಆಚರಣೆಗಳ ಹಿನ್ನೆಲೆ ಯಾಕೆಂತ ಹೇಳಿದ್ರೆ ಒಂದು ಗಣಪತಿ ಚತುರ್ಥಿಗೆ ಒಂದು ಆಚರಣೆ ಬೇರೆ ಇರ್ತದೆ, ದೀಪಾವಳಿಗೆ ಒಂದು ಆಚರಣೆ ಇರ್ತದೆ. ಹಾಗೆ ಯುಗಾದಿಯ ಒಂದು ಸಂಭ್ರಮಾಚರಣೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ ಮೇಡಮ್? ಯುಗಾದಿಯ ಸಂಭ್ರಮಾಚರಣೆ ಹಿನ್ನೆಲೆ ಅಂದ್ರೆ ಒಂದು ಮುಖ್ಯವಾಗಿ ಆ ದಿನ ಒಂದು ಐತಿಹಾಸಿಕವಾಗಿ ನಾವು ಅದರಲ್ಲಿ ಒಂದು ಪ್ರತೀಕ ಇದೆ. ಅದು ಇತಿಹಾಸದಲ್ಲಿ ನೋಡಿದ್ರೆ ದೇವಾಸುರರ ಯುದ್ಧದಲ್ಲಿ ದೇವತೆಗಳು ಆ ದಿನ ವಿಜಯ ಪ್ರಾಪ್ತಿ ಮಾಡಿಕೊಂಡದ್ದು ಒಂದು ಮಹತ್ವಪೂರ್ಣ ವಿಷಯ ಇದೆ. ಅದೇ ರೀತಿ ಶ್ರೀರಾಮನು ರಾಮಾಯಣದ ಕಾಲದಲ್ಲಿ ವಾಲಿಯನ್ನು ಸಂಹರಿಸಿದ ದಿನ ಅದೇ ಇದೆ. ಹಾಗೆ ಶಕರು ಹೂಣರನ್ನು ಸೋಲಿಸಿದ್ದು ಮತ್ತು ಶಾಲಿವಾಹನನು ವಿಜಯ ಪ್ರಾಪ್ತಿ ಮಾಡಿಕೊಂಡು ಶಾಲಿವಾಹನ ಶಕೆ ಅಂತ ಅಂದ್ರೆ ಒಂದು ಹೊಸ ಯುಗದ ಪ್ರಾರಂಭ ಆದದ್ದು ಪ್ರತೀಕ. ಅದಕ್ಕೆ ನಾವು ಯುಗಾದಿ ಅಂತ ಆಚರಣೆ ಮಾಡ್ತೇವೆ. ಸರಿ ಮೇಡಮ್, ತಮ್ಮಲ್ಲಿ ಯುಗಾದಿ ಒಂದು ಶುಭ ದಿನ, ಹಿಂದೂಗಳಿಗೆ ಒಂದು ಪ್ರಥಮವಾದಂಥ ಹಬ್ಬ, ಶುಭ ದಿನ, ವರ್ಷಾಚರಣೆ, ಸಂಭ್ರಮಾಚರಣೆ. ಅದರಲ್ಲಿ ಸಹ ಗೊತ್ತಿದ್ದಾಗೆ ನಮಗೆ ಒಂದು ದೀಪಾವಳಿಗೆ ಹೇಗೆ ನಾವು ತೈಲ ಅಭ್ಯಂಜನ ಮಾಡಿ ಹೊಸ ಬಟ್ಟೆ ಧರಿಸಿ ದೇವರಿಗೆ ನಮಿಸಿ ಲಕ್ಷ್ಮೀ ಪೂಜೆ, ದೇವರ ಪೂಜೆ, ಗಣಪತಿ ಪೂಜೆ ಮಾಡ್ತೇವೆ. ಹಾಗೆ ಯುಗಾದಿಗೆ ಸಹ ನಾವು ಒಂದು ಹೊಸ ಬಟ್ಟೆ ಒಂದು ತಕೊಂಡು ಸಂಭ್ರಮಾಚರಣೆ, ಮನೆ ಮಂದಿಯೆಲ್ಲ ಹೇಳು ಒಂದು ಪಾಯಸ ಒಂದು ಊಟ ಮಾಡುವಂಥ ಶುಭ ದಿನ ಅಂತೇಳಿ. ಯಾಕೆ ಮೇಡಮ್ ಯುಗಾದಿ ಒಂದು ಶುಭ ದಿನ? ಯುಗಾದಿ ಅಂತ ಹೇಳಿದ್ರೆ ಇದು ಧರ್ಮಶಾಸ್ತ್ರದ ಪ್ರಕಾರ 3 ಮುಹೂರ್ತಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ಅದು ಕೂಡ ವರ್ಷಾರಂಭ ಅಂದ್ರೆ ನಮ್ಮ ಸಂವತ್ಸರದ ಪ್ರಥಮ ದಿವಸ. ಇದು ಅದೊಂದು ದಿನ ಮಾತ್ರ ಅಲ್ಲ, ಇಡೀ ವರ್ಷದಲ್ಲಿ ನಮಗೆ 3 ಮುಹೂರ್ತಗಳು ಇದೆ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳ್ತದೆ. ಇದು ಮೊದಲನೇದು ಯುಗಾದಿ, 2ನೇದು ಅಕ್ಷಯ ತೃತೀಯ, 3ನೇದು ವಿಜಯದಶಮಿ, 4ನೇದು ಬಲಿಪಾಡ್ಯ. ಹೀಗೆ ಇಡೀ ವರ್ಷದಲ್ಲಿ ನಮಗೆ 3 ಮುಹೂರ್ತಗಳು ಅಂತ ಹೇಳಿ ಉಲ್ಲೇಖಿತವಾಗಿದೆ. ಇದರ ಅರ್ಥ ಏನಂತ ಹೇಳಿದ್ರೆ, ಮುಹೂರ್ತ ಎಂಬುದರ ಅರ್ಥ ಈ ದಿನ ಮಾಡಬೇಕಾದ ಯಾವುದೇ ಒಂದು ಹೊಸ ಕಾರ್ಯದ ಆರಂಭವನ್ನು ಮಾಡಲಿಕ್ಕೆ ನಮಗೆ ಮುಹೂರ್ತ ನೋಡ್ಬೇಕಂತ ಇಲ್ಲ. ಅಂದರೆ ಜ್ಯೋತಿಷಿಗಳ ಹತ್ರ ಹೋಗಿ ಶುಭ ಕಾಲ ಅಂದರೆ ಯಾವ ಘಳಿಗೆಯಲ್ಲಿ ಪ್ರಾರಂಭ ಮಾಡಬೇಕು ಈ ರೀತಿ ಕೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಡೀ ದಿವಸ 24 ಗಂಟೆಗಳು ಕೂಡ ಶುಭ ಘಳಿಗೆ ಅಥವಾ ಶುಭ ಮುಹೂರ್ತ ಅಂತ ಹೇಳಲಾಗಿದೆ. ಹಾಗಾಗಿ ಅಂತಹ ಒಂದು ಮಹತ್ವಪೂರ್ಣ ದಿವಸ ನಮಗೆ ವರ್ಷಾರಂಭದ ಈ ಯುಗಾದಿ ಅಂದ್ರೆ ಶುಭ ಮುಹೂರ್ತವೇ ಆಗಿದೆ. ಹಾಗಾಗಿ ಹೆಚ್ಚಿನವರು ನೋಡಿ ಈ ದಿವಸ ಅವರ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋದು ಅಥವಾ ಬೇರೇನೋ ಒಂದು ಶುಭ ಕಾರ್ಯಗಳನ್ನು ಮಾಡೋದು ಇದೆಲ್ಲ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಯಾಕಂದ್ರೆ ಆ ಶುಭ ಮುಹೂರ್ತದಲ್ಲಿ ಮಾಡಿದ ಯಾವುದೇ ಒಂದು ಕಾರ್ಯ ಇದು ಯಶಸ್ವಿ ಆಗ್ತದೆ, ಫಲಿಸ್ತದೆ ಅಂತ ಹೇಳಿ ನಮಗೆ ಶಾಸ್ತ್ರ ಹೇಳಿದೆ. ಅಂತಹ ಮಹತ್ವಪೂರ್ಣ ದಿವಸ ನಮಗೆ ಯುಗಾದಿ ಅಂದ್ರೆ ಶುಭ ಮುಹೂರ್ತದ ಮೊದಲನೇ ದಿವಸವಾಗಿದೆ ಇದು. ಇನ್ನೊಂದು ಏನಂತ ಹೇಳಿದ್ರೆ, ಆಗ್ಲೇ ಅಕ್ಕ ಹೇಳಿದ್ರಲ್ಲ, ಇದು ಪ್ರಕೃತಿಯಲ್ಲಿ ಬದಲಾವಣೆ ತರುವಂಥದ್ದು. ಅಂದ್ರೆ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲನೇ ದಿವಸ ಪಾಡ್ಯ ಅಥವಾ ಪ್ರತಿಪದೆ ಅಂತ ಹೇಳ್ತೇವೆ ನಾವು. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಗವಾನ್ ಶ್ರೀಕೃಷ್ಣ ಋತೂನಾಂ ವಸಂತೋಸ್ಮಿ ಅಂದ್ರೆ ನಾನು ಋತುಗಳಲ್ಲಿ ವಸಂತನಾಗಿದ್ದೇನೆ, ಇದು ನನ್ನ ವಿಭೂತಿಯಾಗಿದೆ ಅಂತ ಹೇಳಿ ಪರಮಾತ್ಮ ಹೇಳಿದ್ದಾನೆ. ಅಂದ್ರೆ ಒಂದು ವಿಶೇಷವಾಗಿ ಬ್ರಹ್ಮಾಂಡದಲ್ಲಿ ಚೈತನ್ಯ ಬರುವಂತಹ ಒಂದು ಶುಭ ದಿನ. ಮತ್ತು ಈ ದಿವಸ ಸೂರ್ಯ ದೇವರು ವಸಂತ ಸಂಪಾತ ಬಿಂದುವಿನ ಮೇಲೆ ಬರ್ತಾರೆ ಅಂತ ಹೇಳಿ ಇದು ನೈಸರ್ಗಿಕವಾಗಿ ಒಂದು ಅದರ ಮಹತ್ವ ಇದೆ. ಇದರ ಅರ್ಥ ಏನಂತ ಹೇಳಿದ್ರೆ,
ನಮ್ಮದು ಪೃಥ್ವಿಗೆ ಒಂದು ಕಾಲ್ಪನಿಕವಾದಂತಹ ವೃತ್ತಗಳು ಇದೆ ಅಂತ ನಾವು ಹೇಳ್ತೇವೆ. ಅದು ಮಕರ ವೃತ್ತ ಮತ್ತು ಕರ್ಕಾಟಕ ವೃತ್ತ ಅಂತ ಹೇಳ್ತೇವೆ ನಾವು. ಆ ಎರಡೂ ವೃತ್ತಗಳು ಯಾವ ಬಿಂದುವಿನಲ್ಲಿ ಛೇದಿಸ್ತದೆ ಅದನ್ನು ಸಂಪಾತ ಬಿಂದು ಅಂತ ಹೇಳ್ತೇವೆ. ಸೂರ್ಯ ದೇವರು ಆ ದಿವಸ ಸಂಪಾತ ಬಿಂದುವಿನ ಮೇಲೆ ಬರ್ತಾರೆ ಮತ್ತು ಇಡೀ ಪ್ರಕೃತಿಯಲ್ಲಿ ಬದಲಾವಣೆ ಪ್ರಾರಂಭವಾಗ್ತದೆ. ಬದಲಾವಣೆ ಅಂದರೆ ಆ ಶಿಶಿರ ಋತುವಿನಲ್ಲಿ ಏನು ಒಣಗಿ ಹೋಗಿದ್ದ ಎಲ್ಲ ಮರಗಿಡಗಳು ಈ ವಸಂತ ಆಗಮನದಿಂದ ಪುನಃ ಎಲ್ಲ ಚಿಗುರು ಬರುವಂಥದ್ದು, ಕೋಗಿಲೆಗಳು ಆ ಮಾವಿನ ಚಿಗುರನ್ನು ತಿಂದು ಹಾಡುವಂಥದ್ದು, ಒಟ್ಟಿನಲ್ಲಿ ಆಹ್ಲಾದಕರವಾದ ಆನಂದದಾಯಕವಾದ ವಾತಾವರಣ ಈ ದಿವಸದಿಂದ ಪ್ರಾರಂಭವಾಗ್ತದೆ. ಅಂದರೆ ವಸಂತನ ಆಗಮನ ಇದು ಕೂಡ ಮಹತ್ವಪೂರ್ಣ ಆಗಿರೋದ್ರಿಂದ ಇದೇ ನಿಜವಾದ ಹೊಸ ವರ್ಷ ಅಂಥೇಳಿ ನಾವು ಹಿಂದೂಗಳು ಇದನ್ನು ಶಾಸ್ತ್ರೀಯವಾಗಿ ಮಾನ್ಯ ಮಾಡ್ತೇವೆ. ಇದು ಮಹತ್ವದ ದಿನ ಆಗಿದ್ದರಿಂದ ಈ ದಿವಸದಲ್ಲಿ ನಾವು ಎಲ್ಲ ಒಂದು ಶುಭ ನಮ್ಮ ವರ್ಷವನ್ನು ಪ್ರಾರಂಭ ಮಾಡಿದ್ರೆ ಯಶಸ್ಸು ನಮಗೆ ಸಿಗ್ತದೆ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳಿದೆ. ಸರಿ ಮೇಡಮ್, ಶುಭ ದಿನದ ಬಗ್ಗೆ ಹೇಳಿದ್ರಿ. ನಾವು ಹಾಗೇನೆ ಮಾತಾಡ್ತಾ ಇದ್ವಿ, ಒಂದೊಂದು ಹಬ್ಬಕ್ಕೆ ಅದು ಅದರದ್ದೇ ಆದ ವಿಶೇಷಗಳಿದೆ, ಪದ್ಧತಿಗಳಿದೆ. ಆಚರಣೆ ಆಗ್ಬೋದು, ಗಣೇಶ ಚತುರ್ಥಿ ಆಗ್ಬೋದು, ದೀಪಾವಳಿ, ಶಿವರಾತ್ರಿ, ಹೀಗೆ. ಹಾಗಲ್ಲ ಮೇಡಮ್, ತಮ್ಮಲ್ಲಿ ನಾನು ಕೇಳಲಿಕ್ಕೆ ಬರೋದು, ಯುಗಾದಿಯ ಒಂದು ಪದ್ಧತಿ ಏನು, ಅದರ ಆಚರಣೆಯನ್ನು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಮಾಡ್ಬೋದು? ಹಾಗೆ ಶಾಸ್ತ್ರದಲ್ಲಿ ಯುಗಾದಿ ಆಚರಣೆಗೆ ಮೊದಲಿಗೆ ಅಭ್ಯಂಗ ಸ್ನಾನವನ್ನೇ ಹೇಳಿದ್ದಾರೆ. ಹೇಗೆ ದೀಪಾವಳಿಯ ಸಮಯದಲ್ಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಲಿಕ್ಕೆ ಇರ್ತದಲ್ಲ, ಅದೇ ರೀತಿ ಬೆಳಿಗ್ಗೆ ಬೇಗ ಎದ್ದು ಮೈಗೆ ಎಣ್ಣೆ ಹಚ್ಚಿ ಮತ್ತೆ ಸುಖೋಷ್ಣವಾದ ನೀರಿನಿಂದ ಸ್ನಾನ ಮಾಡೋದು. ಇದು ಒಂದು ಮಹತ್ವಪೂರ್ಣವಾದ ಶಾಸ್ತ್ರದಲ್ಲಿ ಹೇಳಿದಂತ ಒಂದು ವಿಧಿ ಇದೆ. ಅದರ ನಂತರ ಬಾಗಿಲುಗಳಿಗೆ, ಮನೆಯ ಎಲ್ಲ ಬಾಗಿಲುಗಳಿಗೆ ಮಾವಿನ ಎಲೆಗಳಿಂದ, ಕೆಂಪು ಹೂಗಳಿಂದ ತಯಾರಿಸಿದ ತೋರಣವನ್ನು ಕಟ್ಟುವುದು. ಹಾಗೆಯೇ ಮತ್ತೆ ಸಂವತ್ಸರ ಪೂಜೆಯನ್ನು ಮಾಡ್ಲಿಕ್ಕೆ ಕೂಡ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ಆ ದಿನ ಒಂದು ಬ್ರಹ್ಮನ ಒಂದು ಸೃಷ್ಟಿ ನಿರ್ಮಾಣ ಮಾಡಿದ ದಿನ ಇಲ್ಲ, ಅದಕ್ಕೆ ಪ್ರತೀಕವಾಗಿ ಬ್ರಹ್ಮದೇವನ ನಾವು ವಿಶೇಷವಾದಂತ ಪೂಜೆ ಸಲ್ಲಿಸ್ತೇವೆ ಆ ದಿನ. ಹೌದು, ಹಾಗೆ ಬ್ರಹ್ಮದೇವನ ಪೂಜೆ ಮಾಡೋದಿರ್ಬೋದು, ಅದೇ ರೀತಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡೋದು, ಹೋಮ ಹವನಾದಿಗಳನ್ನು ಮಾಡೋದು, ಇದರಿಂದ ವಿಶೇಷವಾದ ಲಾಭ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹಾಗೆ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಸಾಯಂಕಾಲದ ಸಮಯದಲ್ಲಿ ಪುರೋಹಿತರನ್ನು ಅಥವಾ ಜ್ಯೋತಿಷಿಗಳನ್ನು ಕರೆದು ಅವರ ಪೂಜೆ ಮಾಡಿ ಅವರಿಂದ ಪಂಚಾಂಗ ಶ್ರವಣ ಮಾಡಿಸುವುದು, ಇದು ಎಲ್ಲ ಕಡೆಗಳಲ್ಲಿ ಪ್ರಚಲಿತ ಇದೆ ಇವತ್ತು ಕೂಡ. ಈ ಪಂಚಾಂಗ ಶ್ರವಣ ಮಾಡುದು, ಅದೇ ರೀತಿ ಬೇವಿನ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಮತ್ತೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಆ ದಿನ ಭೂಮಿಯನ್ನು ಉಳುವುದು, ಇದು ಕೂಡ ಒಂದು ಪದ್ಧತಿ ಇದೆ. ಅಂದ್ರೆ ಆ ದಿನ ಬ್ರಹ್ಮಾಂಡದಲ್ಲಿ ಒಂದು ಪ್ರಜಾಪತಿ ಲಹರಿಗಳು ಅಂತ ಹೆಚ್ಚು ಪ್ರಮಾಣದಲ್ಲಿ ಬರ್ತದೆ. ಅಂದ್ರೆ ಈ ಪ್ರಜಾಪತಿ ಲಹರಿಗಳು ಅಂದ್ರೆ ಹೇಗೆ ಇರ್ತದೆ, ಒಂದು ಸೃಷ್ಟಿಯನ್ನು ಮಾಡ್ಲಿಕ್ಕೆ, ಯಾವುದೇ ಒಂದು ನವ ಜೀವನವನ್ನು ಹುಟ್ಟು ಹಾಕ್ಲಿಕ್ಕೆ ಈ ಪ್ರಜಾಪತಿ ಲಹರಿಗಳು ಕಾರಣ ಇರ್ತದೆ. ಅದಕ್ಕೋಸ್ಕರ ಆ ದಿನ ಒಂದು ಭೂಮಿಯನ್ನು ಉಳುವುದ್ರಿಂದ ಆ ಮಣ್ಣಿನಲ್ಲಿ ಒಂದು ಬೀಜವನ್ನು ಮೊಳಕೆ ಒಡೆಯುವಂತ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಅದರಲ್ಲಿ ಅಂತ ಹಾಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದ ಭೂಮಿಯನ್ನು ಉಳುವುದು, ಮತ್ತೆ ಯಥಾನುಶಕ್ತಿ ಎಲ್ಲರೂ ಕೂಡ ದಾನ ಮಾಡೋದು, ಬೇರೆ ಬೇರೆ ಜಲ ದಾನ ಮಾಡಿದ್ರೆ ತುಂಬಾ ಒಳ್ಳೇದು, ಅದರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಿದೆ, ಇದು ಒಂದು ಬೇಸಿಗೆಯ ಪ್ರಾರಂಭ ಇರ್ತದೆ ವಸಂತ ಋತು ಅಂದ್ರೆ. ಆಗ ಆ ಸಮಯದಲ್ಲಿ ಎಲ್ಲರಿಗೂ ಒಂದು ನೀರಿನ ಅವಶ್ಯಕತೆ ಹೆಚ್ಚು ಇರ್ತದೆ. ಆ ಒಂದು ದಿನ ನಾವು ಬೇರೆಯವರಿಗೆ ನೀರಿನ ದಾನ ಮಾಡಿದ್ರೆ ಅದರಿಂದ ನಮ್ಮ ಪಿತೃಗಳು ಸಂತುಷ್ಟರಾಗ್ತಾರೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸರಿ ಮೇಡಮ್, ನಾನು ಇನ್ನೊಂದು ತಮ್ಮಲ್ಲಿ ಕೇಳಬೇಕಂತ ಹೇಳಿದ್ರೆ, ತೈಲ ಅಭ್ಯಂಜನ ಸ್ನಾನ, ಅವರು ಹೇಳು ತೈಲ ಅಭ್ಯಂಜನ ಸ್ನಾನ ಹಾಗೂ ಹೊಸ ಬಟ್ಟೆ ಧರಿಸುವುದು. ನಾವು ಎಲ್ಲರಿಗೂ ತಿಳಿದ ಹಾಗೆ ಇದನ್ನು ಸರ್ವೇ ಸಾಮಾನ್ಯವಾಗಿ ದೀಪಾವಳಿ ಹಬ್ಬಕ್ಕೆ ಆಚರಣೆ ಮಾಡ್ತೇವೆ. ದೀಪಾವಳಿಯಲ್ಲಿ ಎಣ್ಣೆ ತುಂಬಿಸುವುದು ಆಗ್ಬೋದು, ತೈಲ ಅಭ್ಯಂಜನ ಸ್ನಾನ, ಹೊಸ ಬಟ್ಟೆ ಧರಿಸೋದು, ಸಿಹಿ ತಿಂಡಿ ತಿನ್ನೋದು. ಅದೇ ಪದ್ಧತಿ ನಾವು ಯುಗಾದಿಗೆ ಸಹ ಆಚರಣೆ ಮಾಡ್ತೇವೆ ಮೇಡಮ್. ಹಾಗಾಗಿ ಅದರ ಮಹತ್ವ ಏನು ಅಂತ ಹೇಳಿ. ನೋಡಿ, ಅಭ್ಯಂಗ ಸ್ನಾನಕ್ಕೆ ವಿಶೇಷ ಮಹತ್ವ ನಮಗೆ ಶಾಸ್ತ್ರಗಳು ಹೇಳ್ತದೆ. ಅಭ್ಯಂಗ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಮೈಗೆ ನಾವು ಚರ್ಮಕ್ಕೆ ಎಣ್ಣೆಯನ್ನು ತೀಡಿ ತಿಕ್ಕಿ ಅದನ್ನು ಚರ್ಮದ ಒಳಗೆ ಹೋಗುವ ಹಾಗೆ ಮಾಡಿ ಮತ್ತೆ ಬಿಸಿಯಾದ ನೀರಿನಿಂದ ಸ್ನಾನ ಮಾಡೋದು. ಪ್ರತಿನಿತ್ಯ ನಾವು ಸ್ನಾನ ಮಾಡ್ತೇವೆ. ಪ್ರತಿನಿತ್ಯ ಮಾಡಿದ ಸ್ನಾನದಿಂದ ನಮ್ಮ ಶರೀರದಲ್ಲಿರುವ ರಜತಮದ ಆ ಅಂಶಗಳು ನಷ್ಟವಾಗಿ 2-3 ತಾಸಿನಷ್ಟು ಹೊತ್ತು ನಮಗೆ ಸತ್ವಗುಣ ವೃದ್ಧಿ ಆಗ್ತದಂತೆ ಶರೀರದಲ್ಲಿ. ಆದರೆ ಯಾವಾಗ ಈ ತೈಲಾಭ್ಯಂಗ ಮಾಡ್ತೇವಲ್ಲ ನಾವು, ಅಂದ್ರೆ ತೈಲವನ್ನು ಆ ಚರ್ಮಕ್ಕೆ ತಿಕ್ಕುವುದ್ರಿಂದ ಅದರ ಒಂದು ಅಂಶ ನಮ್ಮ ಆ ಚರ್ಮದ ಒಳಗೆ ಹೋಗ್ತದೆ ಮತ್ತು ಆ ಚರ್ಮಕ್ಕೆ ಸ್ನಿಗ್ಧತೆ ಪ್ರಾಪ್ತವಾಗ್ತದೆ. ಆಮೇಲೆ ಬಿಸಿ ನೀರಿನಿಂದ ಯಾವಾಗ ಸ್ನಾನ ಮಾಡ್ತೇವಲ್ಲ, ಇದರಿಂದ ನಮ್ಮ ಶರೀರಕ್ಕೆ ತುಂಬಾ ಉಲ್ಲಾಸ ಸಿಗ್ತದೆ. ಮತ್ತು ಆಯುರ್ವೇದದ ದೃಷ್ಟಿಯಿಂದ ಕೂಡ ಇಂತಹ ಅಭ್ಯಂಗ ಸ್ನಾನ ಆಗಾಗ ಮಾಡ್ಬೇಕಂತ ನಮ್ಗೆ ಹೇಳ್ತಾರೆ. ಆದರೆ ಯಾವಾಗ್ಲೂ ಮಾಡ್ಲಿಕ್ಕೆ ಆಗದೇ ಇರುವುದರಿಂದ ಇದನ್ನು ಹಬ್ಬಗಳ ಸಮಯದಲ್ಲಾದ್ರೂ ಮಾಡ್ಬೇಕಂತ ಹೇಳಿ, ವಿಶೇಷವಾಗಿ ಅದನ್ನು ಕಡ್ಡಾಯವಾಗಿ ಮಾಡ್ಬೇಕಂತ ಹೇಳಿ ನಮ್ಗೆ ಹಿರಿಯರು ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು,
ನಮಗೆ ಬಾಕಿ ದಿನದ ಸ್ನಾನದಿಂದ ಏನು 1-2 ತಾಸುಗಳ ಮಟ್ಟಿಗೆ ಅದರ ಲಾಭ ಇರ್ತದಲ್ಲ, ಆದ್ರೆ ಅಭ್ಯಂಗ ಸ್ನಾನದಿಂದ 5ರಿಂದ 6 ತಾಸುಗಳ ಕಾಲ ನಮ್ಮ ಶರೀರದಲ್ಲಿ ಆ ಚೈತನ್ಯ ಅಥವಾ ಸತ್ವಗುಣ ನಮ್ಮಲ್ಲಿ ಹೆಚ್ಚಾಗಿ ಆ ದಿವಸ ಏನು ಬ್ರಹ್ಮನ ಆ ತತ್ವ ಬರ್ತದಲ್ಲ ಬ್ರಹ್ಮಾಂಡದಲ್ಲಿ ಚೈತನ್ಯ, ಅದನ್ನು ಗ್ರಹಣ ಮಾಡಲಿಕ್ಕೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯವಾಗ್ತದಂತೆ. ಅದೇ ಉದ್ದೇಶದಿಂದ ನಾವು ಅಭ್ಯಂಗ ಸ್ನಾನ ಮಾಡೋದು. ಇನ್ನು ನಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನಮ್ಮ ಚರ್ಮ ಎಲ್ಲ ಒಣಗಿರುವಂತಹ ಸಮಯ, ಅಂದ್ರೆ ವಿಂಟರ್ ಮುಗಿದು ಸಮ್ಮರ್ ನಾವು ಹೇಳ್ತೇವಲ್ಲ, ಚಳಿಗಾಲದಲ್ಲಿ ಮೈಯ ಅದೆಲ್ಲ ಚರ್ಮದ ಸ್ನಿಗ್ಧತೆ ಕಳ್ಕೊಂಡಿರ್ತೇವೆ ನಾವು, ಒಣ ಚರ್ಮ ಆಗಿರ್ತದೆ. ಅದನ್ನು ನಾವು ಎಣ್ಣೆ ಹಚ್ಚುವುದರ ಮೂಲಕ ಪುನಃ ಈ ಒಂದು ಹೊಸ ವರ್ಷವನ್ನು ಉಲ್ಲಾಸದಿಂದ ಉತ್ಸಾಹದಿಂದ ಸ್ವಾಗತ ಮಾಡಬೇಕೆಂಬ ಉದ್ದೇಶದಿಂದ ಅಭ್ಯಂಗ ಸ್ನಾನವನ್ನು ನಮಗೆ ಕಡ್ಡಾಯವಾಗಿ ಮಾಡಬೇಕಂತ ಹೇಳಿದ್ದಾರೆ. ನಾವು ಯುಗಾದಿ ಹಬ್ಬವನ್ನು ಆಚರಣೆಯನ್ನು ನೋಡ್ತಾ ಇರಬೇಕಾದ್ರೆ ಹೊಸ ವರ್ಷದ ಆಚರಣೆ, ಹೊಸ ವರ್ಷದ ಪ್ರಾರಂಭ, ಮತ್ತೆ ನಮ್ಮ ಕ್ಯಾಲೆಂಡರ್ನ ಬದಲಾವಣೆ, ಅಂದರೆ ನಮ್ಮ ಪಂಚಾಂಗಗಳ ಬದಲಾವಣೆ ಹೇಳ್ತೇವೆ. ಅದರಲ್ಲಿ ಕೆಲವು ಸನಾತನ ಸಂಸ್ಕೃತಿಯಲ್ಲಿ ಏನು ದೇಶ ಕಾಲ ಕಥನ ಇದು ಹಲವಾರು ಮಂದಿಗೆ ಗೊತ್ತಿಲ್ಲ. ಏನು ಈ ದೇಶ ಕಾಲ ಕಥನ ಅಂತ ಹೇಳಿದ್ರೆ ಅದರ ಉಪಯೋಗ ಏನು, ಅದನ್ನು ಹೇಗೆ ಅನುಸರಿಸಬಹುದು ಅಂತ ಹೇಳಿ. ದೇಶಕಾಲ ಕಥನ ಅಂದ್ರೆ ಹೆಚ್ಚಾಗಿ ಪೂಜೆಯ ಸಮಯದಲ್ಲಿ ಎಲ್ಲ ಮಾಡ್ತಾರೆ ಸಾಂಪ್ರದಾಯಿಕವಾಗಿ ಪುರೋಹಿತರು. ಈ ಯುಗಾದಿಯ ದಿನ ವಿಶೇಷವಾಗಿ ನಾವು ಸ್ನಾನ ಮಾಡುವಾಗ ದೇಶಕಾಲ ಕಥನ ಮಾಡಬೇಕು ಅಂತ ಹೇಳಿದ್ದಾರೆ. ದೇಶಕಾಲ ಕಥನ ಅಂದ್ರೆ ದೇಶ ಅಂದ್ರೆ ನಾವು ಎಲ್ಲಿ ಇದ್ದೇವಲ್ಲ ಆ ಒಂದು ಪ್ರದೇಶವನ್ನು ನಾವು ನೆನಪಿಸಿಕೊಳ್ಳೋದು. ಅಂದ್ರೆ ಒಂದು ಭರತವರ್ಷೆ, ಜಂಬೂದ್ವೀಪೆ, ರಾಮಕ್ಷೇತ್ರೆ ಅಂತ ಹೇಳ್ತಾರೆ. ಅಂದ್ರೆ ಇದು ಪರಶುರಾಮ ಕ್ಷೇತ್ರ ಅಲ್ಲ, ಆ ರೀತಿ ನಾವು ಯಾವ ಒಂದು ಸ್ಥಳದಲ್ಲಿದ್ದೇವೆ ಅದನ್ನು ನೆನಪು ಮಾಡಿಕೊಳ್ಳೋದು. ಅದೇ ರೀತಿ ಕಾಲಕಥನ ಅಂದ್ರೆ ಇದು ಬ್ರಹ್ಮದೇವನ ಒಂದು ಕಾಲಕ್ಕನುಸಾರ ಬೇರೆ ಬೇರೆ ಮನ್ವಂತರಗಳು, ಯುಗಗಳು ಅಂತೆಲ್ಲ ಹೇಳಿದ್ದಾರೆ. ಇದು ಯಾವ ಮನ್ವಂತರ ಇದೆ ಮತ್ತು ಆ ಮನ್ವಂತರದಲ್ಲಿ ಇದು ಎಷ್ಟನೆಯ ಯುಗ ಇದೆ, ಯಾವ ಉಪಯುಗ ಇದೆ, ಇದನ್ನೆಲ್ಲ ನಾವು ನೆನಪಿಸಿಕೊಳ್ಳೋದು. ಅಂದ್ರೆ ಇದು ನಾವು ಹೇಳ್ತೇವೆ ಕಾಲ ಎನ್ನುವುದು ಅನಾದಿ ಮತ್ತು ಅನಂತ ಇದೆ ಅಂತ. ಅಷ್ಟು ದೊಡ್ಡ ಕಾಲದ ಮುಂದೆ ನಮ್ಗೆ ಅದು ಗೊತ್ತಾಗ್ತದೆ ನಾವು ಎಷ್ಟು ಸಣ್ಣವರಿದ್ದೇವೆ ಅಂತ. ಅಂದ್ರೆ ಮನುಷ್ಯರಿಗೆ ಒಂದು ಹಮ್ ಇರ್ತದೆ, ನಾನು ದೊಡ್ಡವನು ಅಂತ. ಆದ್ರೆ ದೇಶ ಕಾಲ ಕಥನ ಮಾಡುವಾಗ ಈ ಒಂದು ದೇಶ ಮತ್ತು ಕಾಲದ ಮುಂದೆ ನಾನು ಎಷ್ಟು ಸಣ್ಣವನಿದ್ದೇನೆ ಇದರ ಅರಿವು ಆಗ್ತದೆ ಮನುಷ್ಯನಿಗೆ, ಅವನ ಅಹಂ ನಷ್ಟ ಆಗ್ತದೆ. ಈ ಒಂದು ಉದ್ದೇಶದಿಂದ ದೇಶ ಕಾಲ ಕಥನ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಮೇಡಮ್, ಸರಿ. ಯುಗಾದಿಯ ಆಚರಣೆ ಮಹತ್ವ ಇನ್ನಷ್ಟುವನ್ನು ತಿಳಿಯೋಣ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ಸ್ಪಂದನ ವಾಹಿನಿಯ ಯುಗಾದಿ ಸಂಭ್ರಮದಲ್ಲಿ ನಾವು ಯುಗಾದಿಯ ಮಹತ್ವ ಆಚರಣೆ ಬಗ್ಗೆ ತಿಳಿತಾ ಇದ್ವಿ. ಇನ್ನಷ್ಟು ಈ ಯುಗಾದಿ ಬಗ್ಗೆ ತಿಳಿಯೋಕ್ಕಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಯುಗಾದಿ ಸಂಭ್ರಮ ಈ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳನ್ನು ಸಹ ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ. ನಾವು ಈಗ ಹಬ್ಬಗಳ ಆಚರಣೆಯಲ್ಲಿ ಹೇಳಬಹುದ್ರೆ ಒಂದು ಆಹಾರದ ಪದ್ಧತಿಯಲ್ಲಿ ಸಹ ವಿಶೇಷತೆಗಳಿದೆ. ಒಂದೊಂದು ಹಬ್ಬಗಳಲ್ಲಿ ನಾವು ಒಂದೊಂದು ರೀತಿಯ ಅಡುಗೆಗಳನ್ನು ಮಾಡ್ತೇವೆ. ಗಮನಿಸಬೇಕಾದ್ರೆ ಈಗ ಅಷ್ಟಮಿಗಳಲ್ಲಿ ಉಂಡೆ, ಚಕ್ಕುಲಿ ಅದನ್ನಿಟ್ಟು ನೈವೇದ್ಯ ಮಾಡಿ ನಾವು ಸ್ವೀಕರಿಸ್ತೇವೆ. ಗಣೇಶ ಚತುರ್ಥಿಗಳಾದರೆ ಒಬ್ಬಟ್ಟು, ಮೋದಕ, ಪಂಚಕಜ್ಜಾಯ ಹಾಗೆ ಮಾಡ್ತೇವೆ. ಯುಗಾದಿಗೆ ಆದರೆ ಬೇವು ಬೆಲ್ಲ, ಬೇವು ಒಂದು ಕಹಿಯಾದ ಅಂಶ, ಬೆಲ್ಲ ಸಿಹಿಯಾದ ಅಂಶ. ಈ ಬೇವು ಬೆಲ್ಲದ ಮಹತ್ವ ಏನು ಮೇಡಮ್? ಬೇವು ಬೆಲ್ಲ ಯಾಕೆ ಸೇವನೆ ಮಾಡ್ತೇವೆ ಈ ಹಬ್ಬದಲ್ಲಿ ಅಂತೇಳಿ? ಯುಗಾದಿಯ ದಿನ ಬೇವನ್ನೇ ಒಂದು ವನಸ್ಪತಿಯಾಗಿ ಆ ದಿನ ಒಂದು ವಿಶೇಷವಾಗಿ ಉಪಯೋಗ ಮಾಡುವುದಕ್ಕೆ ಕೆಲವೊಂದು ಅರ್ಥಗಳಿವೆ. ಮೊದಲನೇದಂದ್ರೆ ಯುಗಾದಿ ದಿನ ಇದು ಬೇವಿನ ಉಪಯೋಗದಿಂದ ಮೊದಲೇ ಆಗ್ಲೇ ಹೇಳಿದ ಹಾಗೆ ಯುಗಾದಿಯ ದಿನ ಪ್ರಜಾಪತಿ ಲಹರಿಗಳು ಅಂತ ಬರ್ತದಲ್ಲ, ಈ ಪ್ರಜಾಪತಿ ಲಹರಿಗಳನ್ನು ಅತಿ ಹೆಚ್ಚು ಗ್ರಹಣ ಮಾಡುವ ಸಾಮರ್ಥ್ಯ ಬೇವಿಗೆ ಇರ್ತದೆ. ಆದ್ರಿಂದ ಆ ಬೇವನ್ನು ಆ ದಿನ ನಾವು ಪ್ರಸಾದ ಅಂತ ಉಪಯೋಗ ಮಾಡಿದ್ರೆ ಆ ಲಹರಿಗಳು ಆ ಬೇವಿನ ಮೂಲಕ ನಮ್ಮ ದೇಹಕ್ಕೆ ಪ್ರವೇಶ ಮಾಡಿ ನಮಗೆ ಕೂಡ ಅದರಿಂದ ಲಾಭ ಆಗ್ತದೆ. ಇದು ಆಧ್ಯಾತ್ಮಿಕ ಅರ್ಥ ಇದೆ ಬೇವು ಬೆಲ್ಲ ಉಪಯೋಗದ್ದು. ಅದೇ ರೀತಿ ಆಯುರ್ವೇದದ ಪ್ರಕಾರ ಬೇವು ಎನ್ನುವುದು ನಮ್ಮ ಶರೀರದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಹಾಗೆಯೇ ನಮ್ಮ ರಕ್ತ ಚಲನೆಯನ್ನು ಸರಿಯಾಗಿ ಮಾಡ್ತದೆ, ರಕ್ತ ದೋಷಗಳ ನಿವಾರಣೆ ಮಾಡುತ್ತದೆ ಅಂತ ಹೇಳಿದ್ದಾರೆ.
ಅದೇ ರೀತಿ ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಬೇಕಾದ್ರೆ ನಾವು ಇಡೀ ವರ್ಷದಲ್ಲಿ ಬೇವು ಬೆಲ್ಲವನ್ನು ಇವತ್ತು ಯುಗಾದಿಯ ದಿನ ಒಂದು ವರ್ಷದ ಪ್ರಾರಂಭ ದಿನ ಅದನ್ನು ಸ್ವೀಕಾರ ಮಾಡಿ ನಾವು ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸ್ತೇವೆ ಅಂತ ಒಂದು ಸಾಂಕೇತಿಕವಾಗಿ ನಾವು ಬೇವು ಬೆಲ್ಲದ ಸೇವನೆ ಮಾಡ್ತಾ ಇರ್ತೇವೆ. ಅಂದ್ರೆ ಬೇವು ಏನು ನಮ್ಮ ಮನಸ್ಸಿನಲ್ಲಿ ಆಗಿರ್ಬೋದು, ದೇಹದಲ್ಲೆಲ್ಲ ಕಹಿ ಘಟನೆ, ಅದು ಕಹಿ ಅಂಶವನ್ನು ಮರೆತು ಆ ಹಬ್ಬದ ನಂತರ ನಾವು ಸಿಹಿಯನ್ನು ಅಪರಿಸಬೇಕು ಅಂತ ಹೇಳಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಕೃತಿಗಳ ಆಚರಣೆ ಮಾಡ್ತೇವೆ. ಕೃತಿ ಓದೋದಾಗ್ಲಿ, ಪಂಚಾಂಗ ಪಠಣ ಅಂತ ಹೇಳ್ತೇವೆ. ಅದು ಹಿಂದೂ ಧರ್ಮಕ್ಕೆ ಆಗಲೂ ಹಿಂದೂ ಸನಾತನಕ್ಕೆ ನಮ್ಮಲ್ಲಿ ಹೊಸ ಕ್ಯಾಲೆಂಡರ್, ನಾವು ಪಂಚಾಂಗ ಪ್ರಾಮುಖ್ಯತೆ ನೀಡುತ್ತೇವೆ. ಈ ಪಂಚಾಂಗದ ಪ್ರಕಾರ ಅಥವಾ ಕೃತಿಯ ಪ್ರಾಮುಖ್ಯತೆ ಏನು ಮೇಡಮ್? ಪಂಚಾಂಗ ಶ್ರವಣ ಮಾಡೋದು ಶಾಸ್ತ್ರಬದ್ಧವಾಗಿ ಹೇಳಿದ್ದಾರೆ. ಅಂದ್ರೆ ಅದರಲ್ಲಿ ಸಾಯಂಕಾಲದ ಹೊತ್ತು ಎಲ್ಲ ಕಡೆಗಳಲ್ಲಿ ನಾವು ನೋಡ್ತೇವೆ, ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕೆಲವು ಮನೆಗಳಲ್ಲಿ ಕೂಡ ಪಂಚಾಂಗ ಶ್ರವಣ ಕಾರ್ಯಕ್ರಮ ಅಂತಲೇ ಇಟ್ಕೊಂಡಿರ್ತಾರೆ ಯುಗಾದಿಯ ದಿನ. ಅದು ಮಹತ್ವಪೂರ್ಣ. ಯಾಕೆ ಅಂದ್ರೆ ಆ ದಿನ ಹೊಸ ವರ್ಷದ ಒಂದು ಹೊಸ ಪಂಚಾಂಗವನ್ನು ಆ ದಿನ ಉಪಯೋಗ ಮಾಡ್ಲಿಕ್ಕೆ ಇರ್ತದೆ. ಹಾಗೆ ಅದು ಯಾರು ಶ್ರವಣ ಮಾಡ್ತಾರೆ ಅವರ ಜ್ಯೋತಿಷಿಗಳ ಅಥವಾ ಪುರೋಹಿತರ ಒಂದು ಪೂಜೆ ಮಾಡಿ, ಆ ಪಂಚಾಂಗದ ಕೂಡ ಪೂಜೆ ಮಾಡಿ ಆ ದಿನ ಅದನ್ನು ಮೊದಲನೆಯ ಬಾರಿ ನಾವು ಶ್ರವಣ ಮಾಡ್ಲಿಕ್ಕೆ ಇರ್ತದೆ. ಮತ್ತೊಂದು ಗಮನಿಸಬೇಕಾದ್ರೆ ಮದುವೆ ಮುಂಜಿಗಳಿಗೆ ಏನೋ ದಿನ ಇಡಬಹುದು, ಆ ಪಂಚಾಂಗವನ್ನೇ ನೋಡಿಕೊಂಡು ಇಡ್ತೇವೆ ನಾವು. ಅಂದ್ರೆ ಹೊಸ ಪಂಚಾಂಗ ಹೊರಬರುವುದು, ಹೊಸ ಪಂಚಾಂಗ ಬರುವುದು ಹೇಗೂ ನಮ್ಮ ಡಿಸೆಂಬರ್ 31 ಕಳೆದು ಜನವರಿ 1ಕ್ಕೆ ನಮ್ಮ ಕ್ಯಾಲೆಂಡರ್ ಬರುತ್ತೋ, ಹಾಗಾಗಿ ಒಂದು ಹಿಂದೂ ಸಂಸ್ಕೃತಿಗೆ, ಹಿಂದೂ ಧರ್ಮಕ್ಕೆ ಒಂದು ಪಂಚಾಂಗವೇ ನಮ್ಗೆ ಒಂದು ಪ್ರಾಮುಖ್ಯತೆ ಅಂತ ಹೇಳ್ಬೋದು. ಅದರದ್ದು ಮಹತ್ವ ತುಂಬಾ ಇದೆ ನಮ್ಮ ಶಾಸ್ತ್ರದಲ್ಲಿ. ಅಂದ್ರೆ ಯಾವುದೇ ಒಂದು ಕೃತಿ ಮಾಡ್ಬೇಕಾದ್ರೆ ಪಂಚಾಂಗ ನೋಡಿಯೇ ಮಾಡ್ತಾರೆ ಹಿಂದಿನವರು. ಈಗ ಒಂದು ಹೊಸ ಭೂಮಿ ಉಳುಮೆ ಮಾಡ್ಬೇಕಾದ್ರೂ ಒಂದು ಪಂಚಾಂಗ ನೋಡ್ತಿದ್ರು, ಒಂದು ನಕ್ಷತ್ರ ನೋಡಿ ಆ ರೀತಿ ಮಾಡ್ತಿದ್ರು. ಅದೇ ರೀತಿ ಯುಗಾದಿಯ ದಿನ ಪಂಚಾಂಗ ಶ್ರವಣ. ಪಂಚಾಂಗ ಅಂದ್ರೆ ಏನಿರ್ತದೆ? ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ 5 ವಿಷಯಗಳನ್ನು ಪಂಚಾಂಗ ಅಂತ ಹೇಳ್ತೇವೆ. ಆ ದಿನ ನಾವು ಆ ಪಂಚಾಂಗದ ವಿಷಯವಾಗಿ ಮಾತಾಡ್ತೇವೆ. ಅದೇ ರೀತಿ ಆ ಇಡೀ ವರ್ಷ ನಮ್ಗೆ ಈ ಏನು ಫಲ ಕೊಡ್ತದೆ ಈ ಒಂದು ವರ್ಷ, ಇದರ ಬಗ್ಗೆ ಕೂಡ ಆ ದಿನ ಜ್ಯೋತಿಷಿಗಳು ನಮ್ಗೆ ಹೇಳ್ತಾರೆ. ಪಂಚಾಂಗದ ಶ್ರವಣದಿಂದ ನಮ್ಗೆ ತಿಥಿಯ ಶ್ರವಣದಿಂದ ಲಕ್ಷ್ಮೀ ಪ್ರಾಪ್ತವಾಗ್ತದೆ, ಹಾಗೆ ವಾರದ ಶ್ರವಣದಿಂದ ಆಯುಷ್ಯವರ್ಧನೆ ಆಗ್ತದೆ, ಮತ್ತು ನಕ್ಷತ್ರ ಶ್ರವಣದಿಂದ ಪಾಪಗಳು ವಿನಾಶವಾಗ್ತದೆ. ಅದೇ ರೀತಿ ಯೋಗದ ಶ್ರವಣದಿಂದ ರೋಗಗಳ ನಿವಾರಣೆ ಆಗ್ತದೆ, ಮತ್ತು ಕರಣದ ಶ್ರವಣದಿಂದ ನಮ್ಮ ಇಚ್ಛಿತ ಕಾರ್ಯಗಳು, ನಾವು ಅಂದುಕೊಂಡ ಎಲ್ಲ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ನಡೀತವೆ ಅಂತ ಹೀಗೆ ಶಾಸ್ತ್ರಬದ್ಧವಾಗಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ನಾವು ಪ್ರತಿದಿನ ಈ ಪಂಚಾಂಗದ ಶ್ರವಣ ಮಾಡಿದ್ರೆ ಒಂದು ವೇಳೆ ಗಂಗೆಯಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರ ನಿಮಿತ್ತವಾಗಿ ಈ ದಿನ ಒಂದು ವಿಶೇಷವಾಗಿ ಪಂಚಾಂಗ ಶ್ರವಣ ಎನ್ನುವ ಕಾರ್ಯಕ್ರಮವನ್ನು ಯುಗಾದಿಯ ದಿನ ಹಮ್ಮಿಕೊಳ್ತಾರೆ. ಮತ್ತೊಂದು ನಾವು ಹಬ್ಬಗಳಲ್ಲಿ ಗಮನಿಸಬೇಕಾದ್ರೆ ಒಂದು ಹಬ್ಬ ಹೇಳುವಾಗ ಮನೆಯ ಮುಂದೆ ಒಂದು 4 ಜನರಿಗೆ ಗೊತ್ತಾಗುವಾಗ ಏನೋ ತಳಿರು ತೋರಣ ಕಟ್ಟೋದಾಗ್ಬೋದು, ಹೂವನ್ನು ಅಲಂಕರಿಸುವುದಾಗ್ಬೋದು, ಮನೆ ಮುಂದೆ ರಂಗೋಲಿ ಇಡುವುದಾಗ್ಲಿ, ದೀಪ ಇಡುವುದಾಗ್ಲಿ, ಹಾಗೆ ತುಂಬಾ ಒಂದು ಆಚರಣೆ ಮಾಡ್ತೇವೆ. ಈ ಚೌತಿಗಳಿಗೆ ಕಬ್ಬುಗಳ ಕಟ್ಟೋದಾಗ್ಬೋದು, ಬಾಳೆ ಗಿಡ ಕಟ್ಟೋದಾಗ್ಬೋದು. ಆದ್ರೆ ಯುಗಾದಿ ಗಮನಿಸಬೇಕಾದ್ರೆ ಬ್ರಹ್ಮಧ್ವಜವನ್ನು ಏರಿಸ್ತಾರೆ. ಈ ಬ್ರಹ್ಮಧ್ವಜ ಅಂದ್ರೆ ಏನು? ಬ್ರಹ್ಮಧ್ವಜದ ಮಹತ್ವ ಏನು ಮೇಡಮ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಹಾರಾಷ್ಟ್ರದಲ್ಲಿ ಈ ಒಂದು ಯುಗಾದಿ ಹಬ್ಬವನ್ನು ಗುಡಿ ಪಾಡ್ವಾ ಅಂತ ಹೇಳ್ತಾರೆ ಅವರು. ಗುಡಿ ಅಂತ ಹೇಳಿದ್ರೆ ಧ್ವಜ ಅಂತ ಅರ್ಥ. ಇದು ನಮ್ಗೆ ಇಲ್ಲಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಈ ಬ್ರಹ್ಮಧ್ವಜ ಏರಿಸುವುದು ಇನ್ನೂ ಪ್ರಚಲಿತ ಆಗ್ಲಿಲ್ಲ. ಕೆಲವರು ಮಾತ್ರ ಈ ಆಚರಣೆಗಳನ್ನು ಮಾಡ್ತಾರೆ. ಆದ್ರೆ ಪ್ರತಿಯೊಬ್ಬ ಹಿಂದೂಗಳು ಈ ಒಂದು ಬ್ರಹ್ಮಧ್ವಜ ಏರಿಸುವ ಕೃತಿ ಮಾಡುವುದರಿಂದ ನಮ್ಗೆ ಎಷ್ಟು ಆಧ್ಯಾತ್ಮಿಕ ಲಾಭ ಆಗ್ತದೆ, ಇದ್ರ ಬಗ್ಗೆ ನಮ್ಗೆ ಹಿಂದೂ ಧರ್ಮ ಹೇಳಿಕೊಡ್ತದೆ. ಮುಖ್ಯವಾಗಿ ಧ್ವಜ ಎಂಬುದು ಒಂದು ವಿಜಯದ ಪ್ರತೀಕ. ಅಂದ್ರೆ ರಾಮನು ವಾಲಿಯನ್ನು ವಧಿಸಿದ ನಂತರ ಯುಗಾದಿಗೆ ವಧಿಸಿದ್ದು ಅಂತ ಹೇಳ್ತೇವೆ. ಆ ಧ್ವಜದ ಮೂಲಕ ಆ ವಿಜಯವನ್ನು ವ್ಯಕ್ತ ಮಾಡಿದಂತಹ ದಿವಸ. ಅಂದ್ರೆ ಇದನ್ನು ಕೇವಲ ನಾವು ವಿಜಯ ಮಾತ್ರ ಅಲ್ಲ, ಇದು ಧರ್ಮದ ಪ್ರತೀಕ ಕೂಡ ಆಗಿದೆ ಅಂತ ನಮ್ಗೆ ಶಾಸ್ತ್ರ ಹೇಳ್ತದೆ. ಧರ್ಮಧ್ವಜ ಅಂತ ಹೇಳ್ತೇವೆ, ಇದನ್ನು ಬ್ರಹ್ಮಧ್ವಜ ಅಂತ ಹೇಳ್ತೇವೆ. ಆ ದಿವಸ ಈ ಒಂದು ಬ್ರಹ್ಮಧ್ವಜ ಅಂದ್ರೆ ಅದರ ಸ್ವರೂಪ ಹೇಗಿರ್ತದೆ ಅದು ಕೂಡ ತಿಳ್ಕೊಳ್ಳುವ ನಾವು. ಒಂದು ಬಿದಿರಿನ ಉದ್ದದ ಕೋಲಿಗೆ, ಬಿದಿರೇ ಆಗ್ಬೇಕು, ನಾವು ಯಾವುದೋ ಒಂದು ಕೋಲ್ ಸಿಗ್ಲಿಲ್ಲ ಅಂತ ಹೇಳಿ ಪೈಪ್ ಅಥವಾ ಪ್ಲಾಸ್ಟಿಕ್ಕಿನದ್ದು ಏನು ವಸ್ತು ಉಪಯೋಗ ಮಾಡಬಾರ್ದು. ಬಿದಿರಿನದ್ದೇ ಕೋಲು, ಅದನ್ನು ಬಳಸಬೇಕು ನಾವು. ಅದರ ತುದಿಯಲ್ಲಿ ನಾವು ಒಂದು ಹಳದಿ ಅಥವಾ ಕೆಂಪು ಬಣ್ಣದ ಜರತಾರಿ, ಒಂದು ರವಿಕೆ ಕಣ ಅಂತ ಹೇಳ್ತೇವಲ್ಲ ನಾವು, ಆ ಜರತಾರಿ ವಸ್ತ್ರವನ್ನು ಅದಕ್ಕೆ ಕಟ್ಟುವಂತದ್ದು. ಮತ್ತೆ ಬೇವಿನ ಚಿಗುರೆಲೆಗಳ ಒಂದು ಗೊಂಚಲು, ಆಮೇಲೆ ಮಾವಿನ ಎಲೆಗಳ ಗೊಂಚಲು, ಕೆಂಪು ಹೂವಿನ ಒಂದು ಮಾಲೆ, ಆಮೇಲೆ ಬೆಲ್ಲದಿಂದ ತಯಾರಿಸಿದಂತಹ
ಒಂದು ಮಾಲೆ ಅಥವಾ ಒಂದು ಗಂಟನ್ನು ಅದಕ್ಕೆ ಕಟ್ಟಬೇಕು. ಅದರ ಮೇಲೆ ಒಂದು ತಾಮ್ರದ ಕಲಶವನ್ನು ನಾವು ಕೌಚಿ ಹಾಕಬೇಕು. ತಾಮ್ರದ ಕಲಶ ಅಂದ್ರೆ ಇದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ದೇವಸ್ಥಾನದ ಗರ್ಭಗುಡಿಯ ಮೇಲೆ ಒಂದು ಕಲಶ ಸ್ಥಾಪನೆ ಮಾಡ್ತಾರಲ್ಲ, ಅದೇ ಕೆಲಸವನ್ನು ಈ ತಾಮ್ರದ ಕಲಶ ಬ್ರಹ್ಮಧ್ವಜದ್ದು ಅಲ್ಲಿ ಕಾರ್ಯ ಮಾಡ್ತದೆ. ಅಂದ್ರೆ ಏನು, ಆ ದೇವಸ್ಥಾನದ ಮೇಲಿನ ಕಲಶದ ಒಂದು ಆಕೃತಿ ಅಲ್ಲ, ಹೌದು, ಮೇಲ್ಗಡೆ ಒಂದು ಇಡ್ತಾರಲ್ಲ ಗರ್ಭಗುಡಿಯ ಮೇಲೆ, ಅದರದ ಅರ್ಥ ಏನಂತ ಹೇಳಿದ್ರೆ, ಅದರ ಕೋನಾಕೃತಿಯ ಆ ಒಂದು ಆಕೃತಿ ಇದೆಲ್ಲ, ಅದು ಬ್ರಹ್ಮಾಂಡದಿಂದ ತೇಜ ತತ್ವಾತ್ಮಕ ಲಹರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸ್ತದಂತೆ. ತಾವು ಕೇಳಿರ್ಬಹುದು, ಪಿರಮಿಡ್ ಆಕಾರದಲ್ಲಿ ಹೆಚ್ಚು ಶಕ್ತಿ ಬರ್ತದೆ ಬ್ರಹ್ಮಾಂಡದಿಂದ ಅಂತ. ಅದೇ ಕೆಲಸ ನಮ್ಮ ದೇವಸ್ಥಾನಗಳ ಮೇಲಿನ ಕಲಶಗಳು ಕೂಡ ಮಾಡ್ತದೆ. ಅಂದ್ರೆ ಅತ್ಯಂತ ದೂರ ದೂರದಿಂದ ಆ ತೇಜ ತತ್ವಾತ್ಮಕ ಚೈತನ್ಯದ ಲಹರಿಗಳನ್ನು ಆಕರ್ಷಿಸಿ ಗರ್ಭಗುಡಿಯ ಒಳಗೆ ಹೇಗೆ ಅದು ಪ್ರಕ್ಷೇಪಣೆ ಮಾಡ್ತದಲ್ಲ, ಅದೇ ತರ ಈ ಬ್ರಹ್ಮಧ್ವಜದ ಮೇಲಿನ ಕಲಶ ಅದು ಆ ದಿವಸ ಕಾರ್ಯನಿರತವಾಗಿರುವಂತಹ ದೇವರ ತತ್ವಗಳನ್ನು ಅದು ಹೆಚ್ಚಿನ ಪ್ರಮಾಣದಲ್ಲಿ ಗ್ರಹಣ ಮಾಡಿ ಅದರ ಕೋನಾಕೃತಿಯ ಮೂಲಕ ನಮ್ಮ ಇಡೀ ಮನೆಯ ಸುತ್ತಲೂ ಮತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆ ಪಾಸಿಟಿವ್ ಎನರ್ಜಿಯನ್ನು ಅದು ಆಂಟೆನದ ಹಾಗೆ ಕೆಲಸ ಮಾಡಿ ಅದು ಪ್ರಕ್ಷೇಪಣೆ ಮಾಡ್ತದಂತೆ. ಇದರಿಂದ ಏನಾಗ್ತದೆ, ಆ ಪೂಜೆ ಮಾಡುವ ವ್ಯಕ್ತಿ, ಆ ಮನೆ ಯಜಮಾನ ಮತ್ತು ಅವರ ಇಡೀ ವಾಸ್ತುವಿನ ಸುತ್ತಲೂ ಒಂದು ಪಾಸಿಟಿವ್ ಎನರ್ಜಿ ಫೀಲ್ಡ್ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ದಾರೆ. ಮತ್ತು ಈ ಬ್ರಹ್ಮಧ್ವಜದಲ್ಲಿ ಬೇರೆ ಬೇರೆ ಘಟಕಗಳು, ಅಂದ್ರೆ ತಾಮ್ರದ ಇದು ತಂಬಿಗೆ ಅಥವಾ ಬಿದಿರಿನ ಕೋಲು, ಅದಕ್ಕೇನು ಮಹತ್ವ, ಪ್ರಾಕೃತಿಕ ವಸ್ತುಗಳಾಗಿದ್ರಿಂದ, ಆಗ್ಲೇ ಇವ್ರು ಹೇಳಿದ್ರಲ್ಲ, ಆ ಬೇವಿನ ಎಲೆ ಕಟ್ಟುವುದರಿಂದ ನಮಗೆ ಆ ಪ್ರಜಾಪತಿ ಲಹರಿಗಳು ಬೇವಿನ ಎಲೆಯಲ್ಲಿ ಬಂದು ಅದರಿಂದ ಅಲ್ಲಿ ಪ್ರಕ್ಷೇಪ ಆಗ್ತದೆ. ಮತ್ತೆ ಕಲಶದ ಕೋನದಿಂದ ಪ್ರಕ್ಷೇಪಣೆ ಆಗ್ತದೆ. ಬಿದಿರಿನ ಕೋಲಿನ ಮೂಲಕ ಭೂಮಿಯ ಆ ವಾತಾವರಣ, ಭೂಮಂಡಲವನ್ನದು ಶುದ್ಧೀಕರಣ ಮಾಡ್ತದೆ. ಅಂದ್ರೆ ಇಷ್ಟೆಲ್ಲ ಲಾಭದಾಯಕವಾಗಿರುವಂತಹ ಈ ಬ್ರಹ್ಮಧ್ವಜವನ್ನು ನಮಗೆ ಶಾಸ್ತ್ರಕಾರರು ಹೇಳ್ತಾರೆ, ಸೂರ್ಯೋದಯ ಆಗುವಾಗ ಇದನ್ನು ಮನೆ ಮುಂದುಗಡೆ ಭೂಮಿಯಲ್ಲಿ ನಾವು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ, ಆಮೇಲೆ ಅದಕ್ಕೆ ಪ್ರಾರ್ಥನೆ ಮಾಡಿ ಅದರ ಸುತ್ತಲೂ ರಂಗೋಲಿ ಹಾಕಿ ಶ್ರೀ ಬ್ರಹ್ಮಧ್ವಜಾಯ ನಮಃ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಬೇಕು. ಅದಕ್ಕೆ ತಮ್ಮದೇ ಮನೆಯ ಎದುರುಗಡೆ ಪ್ರತಿಯೊಬ್ಬರು ಸೂರ್ಯೋದಯದ, ಹೌದು, ಸೂರ್ಯೋದಯ ಆದ ಬಳಿಕ ಅಥವಾ ಸೂರ್ಯೋದಯದ ಸಮಯದಲ್ಲಿ ಈ ಬ್ರಹ್ಮಧ್ವಜವನ್ನು ಏರಿಸಬೇಕು. ಇದರಿಂದ ಇಡೀ ನಮ್ಮ ವಾತಾವರಣ ಶುದ್ಧಿಯಾಗಿ ಆ ದಿವಸ ಕಾರ್ಯನಿರತವಾಗಿರುವಂತಹ ಬ್ರಹ್ಮದೇವರ ಆ ತತ್ವ ಇದೆಲ್ಲ, ಪ್ರಜಾಪತಿ ಲಹರಿಗಳು, ಇದರ ನಮ್ಗೆ 100% ಲಾಭ ಆಗ್ತದೆ. ಮತ್ತೆ ಇದನ್ನು ನಾವು ಸಾಯಂಕಾಲ ಸೂರ್ಯಾಸ್ತದ ಮೊದಲೇ ಅದಕ್ಕೊಂದು ಬೆಲ್ಲದ ನೈವೇದ್ಯವನ್ನು ತೋರಿಸಿ ಆ ಬ್ರಹ್ಮಧ್ವಜವನ್ನು ಇಳಿಸಿ ಒಳಗಡೆ ತಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಆ ಒಂದು ಕಲಶ ಇದೆಲ್ಲ, ಆ ಕಲಶದಲ್ಲಿ ಬಂದಂತಹ ಪ್ರಜಾಪತಿ ಲಹರಿಗಳು ಇಡೀ ವರ್ಷ ನಮಗೆ ಅದರಿಂದ ಲಾಭ ಆಗ್ಬೇಕಂತ ಆ ಕಲಶದಲ್ಲಿ ನೀರು ಹಾಕಿ ಮರು ದಿವಸದಿಂದ ನಾವು ನೀರಿನ ಸೇವನೆ ಮಾಡಿದ್ರೆ ಬರುವ ಯುಗಾದಿಯ ತನಕ ಆ ಪ್ರಜಾಪತಿ ಲಹರಿಗಳ ಲಾಭ ನಮಗೆ ಆಗ್ತದೆ. ಇಷ್ಟು ಮಹತ್ವವನ್ನು ನಮಗೆ ಹಿಂದೂ ಧರ್ಮ ಹೇಳ್ತದೆ. ಹಾಗಾಗಿ ಪ್ರತಿಯೊಬ್ಬ ಹಿಂದೂಗಳಲ್ಲಿ ಈ ಒಂದು ವೇದಿಕೆಯಿಂದ ನಾನು ವಿನಂತಿ ಮಾಡ್ತೇನೆ, ಈ ಬಾರಿ ಎಲ್ಲರೂ ನಾವು ಮನೆ ಎದುರುಗಡೆ ಈ ಬ್ರಹ್ಮಧ್ವಜವನ್ನು ಏರಿಸುವ. ಮತ್ತು ಅದರಿಂದ ಸಿಗುವಂತಹ ತತ್ವ ಇದೆಲ್ಲ, ಯಾಕಂದ್ರೆ ಈ ಒಂದು ದಿವಸ ಮಾತ್ರ ಆ ಪ್ರಜಾಪತಿ ಲಹರಿ ನಮಗೆ 1000 ಪಟ್ಟು ಬರ್ತದೆ ಬ್ರಹ್ಮಾಂಡದಿಂದ. ತಾವು ಹೇಳಿದ್ರೆ ಮೇಡಮ್, ಇದನ್ನು ಮಹಾರಾಷ್ಟ್ರಗಳಲ್ಲಿ ಎಲ್ಲ ಸರ್ವೇ ಸಾಮಾನ್ಯ ಮಾಡ್ತಾರೆ, ಆದ್ರೆ ಈ ಭಾಗದಲ್ಲಿ ಮಾಡ್ಲಿಕ್ಕೆ ಸಿಗುದಿಲ್ಲ ಅಂತ ಹೇಳಿ, ನಾವು ಇಲ್ಲಿ ಎಲ್ಲಾದ್ರೂ ಕಾಣಲಿಕ್ಕೆ ಸಿಗುತ್ತೇನೆ? ಇಲ್ಲಿಗೆ ಖಂಡಿತವಾಗಿ ನಾವು ಸನಾತನ ಸಂಸ್ಥೆಯಿಂದ ಎಲ್ಲರೂ ಆಚರಣೆ ಮಾಡ್ತೀರಾ? ಹೌದು, ನಾವು ಸಾಮೂಹಿಕವಾಗಿ ಅಥವಾ ಸಾರ್ವಜನಿಕವಾಗಿ ಬ್ರಹ್ಮಧ್ವಜ ಏರಿಸುವ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಸಂಘಟನೆಗಳಲ್ಲಿ. ಮತ್ತು ಪ್ರತಿಯೊಬ್ಬ ಸನಾತನದ ಸಾಧಕರು ತಮ್ಮ ಮನೆ ಮುಂದುಗಡೆ ಈ ಬ್ರಹ್ಮಧ್ವಜವನ್ನು ಏರಿಸ್ತಾ ಇದ್ದೇವೆ ಹಲವಾರು ವರ್ಷಗಳಿಂದ. ಅಂದ್ರೆ ಇದು ನಮಗೂ ಗೊತ್ತಿರ್ಲಿಲ್ಲ, ಈ ಧರ್ಮಾಚರಣೆ ಹಿಂದಿನ ಶಾಸ್ತ್ರ ಮತ್ತು ಇದು ಮಾಡಿದ್ರಿಂದ ಎಷ್ಟು ಆಧ್ಯಾತ್ಮಿಕ ಲಾಭ ಇದೆ ತಿಳ್ಕೊಂಡ ನಂತರ ನಾವು ಇದನ್ನು ಮಾಡ್ತಾ ಇದ್ದೇವೆ, ಇದರ ಲಾಭ ಪಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ಹಿಂದೂಗಳು ಇದೊಂದು ಅತ್ಯಂತ ಸರಳ ಸುಲಭ ವಿಧಾನ ಇದೆ. ಆಗ್ಲೇ ನಾವು ಹೇಳಿದ್ದೇವಲ್ಲ, ಬಿದಿರಿನ ಕೋಲಿಗೆ ಒಂದು ಜರತಾರಿ ಹಳದಿ ವಸ್ತ್ರ ಕಟ್ಟುವುದು, ಅದಕ್ಕೊಂದು ಇದು ಮಾವಿನ ಎಲೆ ಗೊಂಚಲು, ಬೇವಿನ ಎಲೆ ಗೊಂಚಲು, ಹೂವಿನ ಮಾಲೆ ಮತ್ತು ತಾಮ್ರದ ಕಲಶ, ಇದೆಲ್ಲರಿಗೂ ಲಭ್ಯ ಇದೆ ನಮಗೆ. ಮತ್ತೆ ಇದನ್ನು ನಾವು ಸ್ವಲ್ಪ ವಾಲಿದ ಸ್ಥಿತಿಯಲ್ಲಿ ನಿಲ್ಲಿಸ್ಬೇಕಂತೆ, ನೇರ ನಿಲ್ಲಿಸಬಾರ್ದು ಅಂತ ಶಾಸ್ತ್ರ ಹೇಳ್ತದೆ. ಇದಕ್ಕೆ ಏನು ಕಾರಣ ಅಂದ್ರೆ, ನಿರಂತರವಾಗಿ ಮನುಷ್ಯನು ನಮ್ರವಾಗಿರ್ಬೇಕು. ಅಂದ್ರೆ ಶರಣಾಗತ ಭಾವದಿಂದ ಭಗವಂತನ ಬಗ್ಗೆ ಶ್ರದ್ಧಾ ಭಕ್ತಿಗಳಿಂದ ನಾವು ಇರ್ಬೇಕು. ಅದರ ಸೂಚಕವಾಗಿ ಆ ಬ್ರಹ್ಮಧ್ವಜ ನೇರ ನಿಲ್ಲಿಸದೆ ಸ್ವಲ್ಪ ಬಾಗಿದ ಸ್ಥಿತಿಯಲ್ಲಿ ನಿಲ್ಲಿಸಬೇಕು ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಮನೆಯಿಂದ ನಾವು ನೋಡುವಾಗ ಇದು ಮನೆಯಲ್ಲಿ ಆ ಬಾಗಿಲಿನಿಂದ ಹೊರಗೆ ನೋಡುವಾಗ ಬಲಬದಿಯಲ್ಲಿ ಕಾಣುವ ಹಾಗೆ, ತುಳಸಿ ಕಟ್ಟೆಯ ಪಕ್ಕದಲ್ಲಿ
ಬಲಬದಿಗೆ ಕಾಣಿಸ್ಬೇಕು. ಆ ರೀತಿ ಇದನ್ನು ನಾವು ಬ್ರಹ್ಮಧ್ವಜವನ್ನು ಏರಿಸಬೇಕು ಅಂತ ಹೇಳಿ ನಮಗೆ ಶಾಸ್ತ್ರ ಹೇಳ್ತದೆ. ಯಾವಾಗ ನಾವು ಈ ಶಾಸ್ತ್ರದ ಪಾಲನೆ ಮಾಡ್ತೇವೆ ಅದರಿಂದ ಸಿಗಬೇಕಾದ 100% ಲಾಭ ನಮಗೆ ಆಗಿ ಈ ಒಂದು ಆಚರಣೆ ಸಾರ್ಥಕವಾಗ್ತದೆ. ಹೌದು, ಸರಿ ಮೇಡಮ್, ತಾವು ಭಗವಧ್ವಜದ ಒಂದು ಉತ್ತಮವಾದ ಮಹತ್ವ ನೀಡಿದ್ರಿ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಈ ಆಧುನಿಕ ಯುಗದಲ್ಲಿ ಗಮನಿಸ್ತಾ ಬರಬೇಕಾದ್ರೆ ಯುಗಾದಿ ಮಾತ್ರವಲ್ಲದೆ ಬೇರೆ ಹಬ್ಬಗಳು ಒಂದು ಆಚರಣೆ ಕಮ್ಮಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಬ್ಬದ ದಿನಗಳಲ್ಲಿ ಮೋಜು ಮಸ್ತಿಯಲ್ಲೇ ಜನ ತಲ್ಲೀನರಾಗಿರ್ತಾರೆ. ಆಚರಣೆಯ ಮಹತ್ವ, ಆಚರಣೆ ಇದನ್ನೆಲ್ಲ ಮರೆತು ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗೋದು, ಸುತ್ತಾಡ್ಲಿಕ್ಕೆ ಹೋಗೋದು ಇದೆಲ್ಲ ಆಗ್ತಾ ಇದೆ. ಈ ಕಾಲಘಟ್ಟದಲ್ಲಿ ನೋಡಬೇಕಾದ್ರೆ ಆಚರಣೆಗಳು ಯುಗಾದಿ ಮಾತ್ರವಲ್ಲದೆ ಬೇರೆ ಹಬ್ಬಗಳ ಆಚರಣೆ ತುಂಬಾ ಕಮ್ಮಿ ಆಗ್ತಿದೆ. ಇದಕ್ಕೇನು ಹೇಳ್ತೀರಿ ಅಂತ? ನಿಜವಾಗಿ ಇದೊಂದು ಬಹಳವಾದ ಆತಂಕಕಾರಿಯಾದ ಸಂಗತಿ ಇದೆ. ಇವತ್ತಿನ ಜನಾಂಗ ಈಗ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿಯಿಂದ ಮತ್ತು ಪಾಶ್ಚಾತ್ಯ ಸಂಸ್ಕೃತಿ ಅನ್ನುವ ಅಂಧಾನುಕರಣೆ ಅಂತ ಹೇಳ್ತೇವೆ ನಾವು. ಆಗ್ಲೇ ಹೇಳಿದ ಹಾಗೆ ಯುಗಾದಿಯನ್ನು ಹೆಚ್ಚಿನವರು ಆಚರಣೆ ಮಾಡದೆ ಜನವರಿ 1ನೇ ವರ್ಷಾರಂಭ ಅಂತ ಮಾಡಿ ಆ ಸಂದರ್ಭದಲ್ಲಿ ತುಂಬಾ ಮೋಜು ಮಸ್ತಿ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಯುಗಾದಿ ಎಂಬುದು ಕೇವಲ ಮನೆಯ ಒಂದು ಹಿರಿಯರು ಮಾಡಬೇಕು, ಅದರ ನೆಕ್ಸ್ಟ್ ಪೀಳಿಗೆಯವರು ಅದನ್ನು ಮಾಡುವುದಿಲ್ಲ, ಹೀಗೆ ಈಗ ನಡೀತಾ ಉಂಟು. ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ. ನಾವೆಲ್ಲ ಅದನ್ನೇ ಪಡ್ಕೊಂಡಿದ್ದೇವೆ. ಅದರ ನಂತರ ಇದನ್ನು ಹೇಳುವ ಹಿರಿಯರು ಮನೆಯಲ್ಲಿಲ್ಲ. ಈಗ ಮೊದಲೆಲ್ಲ ಕೂಡು ಕುಟುಂಬಗಳಿದ್ದವು, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಇದೆ. ಇದು ನಿಜವಾಗಿ ಒಂದು ದುಃಖದಾಯಕ ವಿಷಯ ಇದೆ. ಇದನ್ನೆಲ್ಲ ನಾವು ಬದಲಾವಣೆ ಮಾಡುವ ಪ್ರಯತ್ನ ಅಂದ್ರೆ ಸನಾತನ ಸಂಸ್ಥೆಯ ವತಿಯಿಂದ ನಾವು ಧರ್ಮ ಶಿಕ್ಷಣವನ್ನು ಸಮಾಜಕ್ಕೆ ನೀಡಿ ಧರ್ಮ ಜಾಗೃತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಹೆಚ್ಚಿನವರಿಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ, ಗೊತ್ತಿಲ್ಲದೆ ಇರುವುದರಿಂದ ಇದು ಲೋಪವಾಗ್ತಾ ಇದೆ ಆಚರಣೆಗಳು. ಆದ್ರೆ ನಾವು ಜಾಗೃತಿ ಮೂಡಿಸುವುದರಿಂದ ಇದು ಖಂಡಿತವಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಸಮಾಜವನ್ನು ನಾವು ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮ ಇದೆ ಅಲ್ಲ, ಇದು ಬಹಳ ಮುಖ್ಯ ಇದೆ. ಯಾವುದನ್ನು ನಾವು ಹೇರ್ಲಿಕ್ಕೆ ಕಡ್ಡಾಯ ಮಾಡ್ಲಿಕ್ಕೆ ಆಗುದಿಲ್ಲ ಈಗಿನ ಮಕ್ಕಳಿಗೆ. ಆದ್ರೆ ಇದರ ಮಹತ್ವ ಅಂದ್ರೆ ಇದು ಮಾಡಿದ್ರಿಂದ ನಮಗೆ ಏನೇನ್ ಲಾಭ ಇದೆ, ಸ್ಪಿರಿಚುವಲ್ ಬೆನಿಫಿಟ್ಸ್. ಈಗ ಬರೇ ನಾವು ಇದೊಂದು ಆಚರಣೆ ಮಾತ್ರ ಅಲ್ಲ, ಇದರಿಂದ ನಮಗೆ ಧರ್ಮಶಾಸ್ತ್ರ ಏನ್ ಹೇಳ್ತದೆ, ಪ್ರತಿ ಒಂದು ಆಚರಣೆಯಿಂದ ಮನುಷ್ಯನಿಗೆ ಲಾಭವಾಗಿ ಅವನು ಭಗವಂತನ ಕಡೆಗೆ ಹೋಗುವಂತೆ ನಮಗೆ ಅದರ ಲಾಭ ಆಗಬೇಕು. ಅಂತಹ ಶಾಸ್ತ್ರವನ್ನು ನಮಗೆ ಹಿಂದೂ ಧರ್ಮ ಕೊಟ್ಟಿದೆ. ಇದರ ಮಹತ್ವ ಹೇಳಿದ್ರಿಂದ ಇವತ್ತೆಷ್ಟೋ ಮನೆಗಳಲ್ಲಿ ಮಕ್ಕಳು ಇದನ್ನು ಪಾಲನೆ ಮಾಡುವಂಥದ್ದು. ಮತ್ತು ಆ ದಿವಸ ಈಗ ನೀವು ಹೇಳಿದ ಹಾಗೆ ನಮ್ಮ ಮುಂದಿನ ಪೀಳಿಗೆಯವರೀಗ ಸಾತ್ವಿಕ ಉಡುಗೆ ತೊಡುಗೆ ವೇಷಭೂಷಣ ಎಲ್ಲವನ್ನು ಬಿಟ್ಟಿದ್ದಾರೆ. ನಮ್ಮ ಸ್ತ್ರೀಯರೀಗ ಕುಂಕುಮ ಧಾರಣೆ ಮಾಡುವುದಿಲ್ಲ, ಅಥವಾ ಈಗಿನ ಯುವ ಜನಾಂಗ ಎಲ್ಲವೂ ಕೂಡ ಪಾಶ್ಚಾತ್ಯ ಉಡುಗೆಗಳನ್ನು ಧಾರಣೆ ಮಾಡ್ತಾರೆ. ಅಂದ್ರೆ ಅದರ ಹಿಂದಿನ ಅವರಿಗೆ ಏನು ಅವರಿಗೆ ಅದರಿಂದ ಹಾನಿ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ, ಇದ್ರ ಬಗ್ಗೆ ಅರಿವಿಲ್ಲ. ಅದನ್ನ ನಾವು ಹೇಳ್ಬೇಕು. ಅಂದ್ರೆ ಇದು ನಾವು ಸನಾತನ ಸಂಸ್ಥೆ ವತಿಯಿಂದ ಧರ್ಮ ಶಿಕ್ಷಣ ವರ್ಗಗಳು, ಸತ್ಸಂಗಗಳು, ಶಾಲೆಗಳಲ್ಲಿ ಬಾಲ ಸಂಸ್ಕಾರ ಮತ್ತು ಕಾಲೇಜುಗಳಲ್ಲಿ ಪ್ರವಚನಗಳನ್ನು ಕಂಡಕ್ಟ್ ಮಾಡ್ತೇವೆ. ಮತ್ತೆ ನಮ್ಮದು ಗ್ರಂಥಗಳಿದೆ, ಧರ್ಮ ಶಿಕ್ಷಣ ಫಲಕಗಳು, ಆಮೇಲೆ ವೆಬ್ಸೈಟ್ ಇದೆ sanatan.org ಅಂತ ಹೇಳಿ. ಲಕ್ಷಾಂತರ ಮಂದಿ ಇದನ್ನು ಈಗ ವಿಸಿಟ್ ಮಾಡ್ತಾರೆ. ಮತ್ತು ಎಷ್ಟೋ ಪಾಶ್ಚಾತ್ಯರು ಈಗ ಅವರದ್ದನ್ನು ಬಿಟ್ಟು ಹಿಂದೂ ಧರ್ಮವನ್ನು ಆಚರಿಸ್ತಾ ಇದ್ದಾರೆ. ಇದರ ಅಂದ್ರೆ ಮಹಾತ್ಮೆ ಗೊತ್ತಾಗಿ ಎಷ್ಟು ಶ್ರೇಷ್ಠ ಇದೆ ಇದು ಅಂತ ಹೇಳಿ. ಆದ್ರೆ ದುರದೃಷ್ಟದಿಂದ ನಮ್ಮದೇ ಜನರು ಈಗ ಇದನ್ನು ಮರ್ತಿರೋದ್ರಿಂದ ಈ ಒಂದು ವೇದಿಕೆಯ ಮೂಲಕ ನಾನು ಎಲ್ಲ ಹಿರಿಯರಿಗೆ ಅಂದ್ರೆ ತಂದೆ ತಾಯಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ನಮ್ಮ ಸಂಪ್ರದಾಯ, ನಮ್ಮ ಆಚರಣೆ, ಸಂಸ್ಕೃತಿ ಇದನ್ನು ನಾವೇ ಉಳಿಸ್ಬೇಕು. ನಾವು ಇತರರನ್ನು ಇದಕ್ಕೆ ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕರ್ತವ್ಯ ಇದೆ ಇದು. ಯಾಕಂದ್ರೆ ನಾವು ಮಾಡದಿದ್ರೆ ನಮ್ಮ ಮಕ್ಕಳು ಹೇಗೆ ಮಾಡುವರು? ನಮ್ಮ ಹಿರಿಯರು ಮಾಡಿದ್ರಿಂದ ನಾವು ಕಿಂಚಿತ್ತಾದ್ರೂ ಇವತ್ತೇನೋ ಧರ್ಮಾಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ಈಗ ಹಿರಿಯರಿಲ್ಲದ ಮನೆಗಳು ಅಂದ್ರೆ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾರೆ, ಆ ಮಕ್ಕಳನ್ನ ಯಾರ್ದೋ ಮನೆಯಲ್ಲಿ ಬೇಬಿ ಸಿಟ್ಟಿಂಗ್ ನಲ್ಲಿ ಬಿಡ್ತಾರೆ. ಅವಾಗ ಅವರು ಅನಿವಾರ್ಯವಾಗಿ ಅಲ್ಲಿದ್ದ ಏನೋ ಕಲ್ತುಕೊಂಡು ಬರ್ತಾರಲ್ಲ. ಆದ್ರೆ ಮನೆಯಲ್ಲಿ ಕೊಡುವ ಸಂಸ್ಕಾರ ಇದೆಲ್ಲ, ಇದು ನಿಜವಾಗಿ ಮನುಷ್ಯನನ್ನು ಒಂದು ಧರ್ಮದ ಮಾರ್ಗದಲ್ಲಿ ಮುಂದೆ ಕೊಂಡೋಗ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಮಾತಾಪಿತೃಗಳು ಇದನ್ನು ನೆನಪಿಡಬೇಕು. ನಮ್ಮ ಆಚರಣೆಗಳನ್ನು ಯಾವುದೇ ಕಾರಣಕ್ಕೂ ನಾವು ಬಿಡದ ಹಾಗೆ ಇದನ್ನು ಪ್ರಥಮವಾಗಿ ನಾವು ಮಾಡಬೇಕು, ನಾವು ಪಾಲಿಸಬೇಕು. ಮತ್ತೆ ಮಕ್ಕಳು ಮಾಡುದಿಲ್ಲ ಅಂತ ಅವರನ್ನು ಹಾಗೆ ಬಿಡುವುದಲ್ಲ. ಹೆಚ್ಚಿನ ಮನೆಗಳಲ್ಲಿ ತಂದೆ ತಾಯಿ ಹೇಳ್ತಾರೆ ಅವ್ರಿಗೆ ಹೇಳಿದ್ರೆ ಅವ್ರು ಮಾಡುದೇ ಇಲ್ಲ ಅಂತ. ಆದ್ರೆ ನಾವು ಹಾಗೆ ಬಿಟ್ಟದೇನಾಗಬಹುದು? ನಮ್ಮ ಕರ್ತವ್ಯ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ಲ ಇದು. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲೇಬೇಕು. ಯಾಕಂದ್ರೆ ನಮ್ಮ ಸಂಸ್ಕೃತಿಯನ್ನು ನಾವೇ ಉಳಿಸ್ಬೇಕಾಗ್ತದೆ. ಇತರರಿಗೆ ನಾವು ಇದಕ್ಕೆ ದೂರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಹೇಗೆ ನೋಡಿ, ಇತರ ಧರ್ಮದವರು ತಮ್ಮ ಆಚರಣೆ ಯಾವುದನ್ನು ಬಿಡುದಿಲ್ಲ. ಆದ್ರೆ ಹಿಂದೂಗಳು ಬೇಗ ಎಲ್ಲ ವೆಸ್ಟರ್ನ್ ಏನಿದೆ ಕಲ್ಚರ್ ಅದನ್ನು ನಾವು ಬೇಗನೆ ಫಾಲೋ ಮಾಡ್ತೇವೆ. ಇದು ಈಗ ನಡೀತಾ ಇರುವಂತಹ ದುರಂತ. ಇದರಿಂದಾಗಿ ತುಂಬಾ ಹಾನಿ ಆಗ್ತಾ ಇದೆ ಸಮಾಜದಲ್ಲಿ. ಅಂದ್ರೆ ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗುವಂತದ್ದು,
ಅನೈತಿಕ ಚಟುವಟಿಕೆಗಳು, ಅನಾಚಾರಗಳು, ಮತ್ತೆ ಇತರ ಧರ್ಮದವರ ಅಂದ್ರೆ ಬೇರೆ ಬೇರೆ ದುಷ್ಪರಿಣಾಮಗಳು ನಾನು ಹೇಳ್ತಾ ಇದ್ದೇನೆ. ಲವ್ ಜಿಹಾದಿಗೆ ಬಲಿಯಾಗುವಂಥದ್ದು, ಅತ್ಯಾಚಾರವಾಗುವಂಥದ್ದು, ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ಧರ್ಮಾಚರಣೆ ಬಿಟ್ಟಿದ್ದೇವೆ ನಾವು. ನಮ್ಗೆ ಹಿಂದಿನ ನಮ್ಮ ಋಷಿ ಮುನಿಗಳೇನ್ ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮಾಚರಣೆ ಮಾಡ್ತಾನೆ ಅವನನ್ನು ಧರ್ಮ ರಕ್ಷಿಸ್ತದೆ. ಆದ್ರೆ ಧರ್ಮ ಏವ ಹತೋಹಂತೆ ಅಂತ ಹೇಳ್ತಾರೆ ಅವರು. ಯಾರು ಧರ್ಮಾಚರಣೆ ಮಾಡುವುದಿಲ್ಲ ಅದನ್ನು ಧರ್ಮವೇ ನಾಶ ಮಾಡ್ತದೆ. ಆ ವಿಷಯಗಳನ್ನು ನಾವಿವತ್ತು ನಮ್ಮ ಮಕ್ಕಳಿಗೆ ಹೇಳಬೇಕು. ಧರ್ಮ ಅಂತ ಹೇಳಿದೆ ಪರಮಾತ್ಮ, ಮನುಷ್ಯನಿಗೆ ಕಲ್ಯಾಣ ಮಾಡುವಂತಹ ನೀತಿ ನಿಯಮಗಳಿಗೆ ಧರ್ಮ ಅಂತ ಹೇಳ್ತೇವೆ ನಾವು. ಅದನ್ನು ಯಾರು ಆಚರಣೆ ಮಾಡ್ತಾರಲ್ಲ ನಿಶ್ಚಿತವಾಗಿ ಅವರಿಗೆ ಕಲ್ಯಾಣವಾಗ್ತದೆ, ಜೀವನದಲ್ಲಿ ಯಶಸ್ಸೇ ಸಿಗ್ತದೆ. ಇದು ನಮ್ಗೆ ಇತಿಹಾಸ ಪುರಾಣಗಳಲ್ಲಿ ಉದಾಹರಣೆಗಳಿದೆ. ಅದನ್ನು ನಾವಿವತ್ತು ಉಳಿಸುವ ಕೆಲಸ ಪ್ರತಿಯೊಬ್ಬರು ನಾವು ಹಿಂದೂಗಳಾಗಿ ನಮ್ಮ ನಮ್ಮ ಮನೆಗಳಲ್ಲಿ ಮಾಡಬೇಕು. ಮತ್ತೆ ನಿಮ್ಮಂತಹ ಈ ಮಾಧ್ಯಮಗಳ ಮೂಲಕ, ವಾಹಿನಿಗಳು ಈ ವಿಷಯಗಳನ್ನು ಪ್ರಸಾರ ಮಾಡಬೇಕು. ಯಾಕಂದ್ರೆ ಇವತ್ತು ಮಾಧ್ಯಮಗಳು ತುಂಬಾ ಪ್ರಬಲ ಜನರನ್ನು ತಲುಪಲಿಕ್ಕೆ ಕೆಲಸ ಮಾಡ್ತಾ ಇದ್ದಾವೆ. ಇವರ ಮೂಲಕ ಇದು ಸಮಾಜಕ್ಕೆ ವ್ಯಾಪಕ ಸ್ತರದಲ್ಲಿ ತಲುಪಿಸಿ ಪ್ರತಿಯೊಬ್ಬರು ಕೂಡ ಧರ್ಮದ ಪಾಲನೆಯನ್ನು ಮಾಡ್ಬೇಕಂತ ಹೇಳಿ ಈ ಒಂದು ದಿನ ನಾವು ಕಳಕಳಿಯಿಂದ ಸಮಾಜದವರಿಗೆ ಕೇಳಿಕೊಳ್ತಾ ಇದ್ದೇವೆ. ಸರಿ ಸರಿ, ಈ ಯುಗಾದಿಯ ಮಹತ್ವ, ಆಚರಣೆ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ವಿರಾಮದ ನಂತರ. ವೀಕ್ಷಕರೇ, ಯುಗಾದಿ ಸಂಭ್ರಮ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುವುದು ಒಂದು ಚಿಕ್ಕ ವಿರಾಮದ ನಂತರ. ಸ್ಪಂದನ ವಾಹಿನಿ ಅರ್ಪಿಸ್ತಾ ಇರುವಂತಹ ಯುಗಾದಿ ಸಂಭ್ರಮ ಈ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯುಗಾದಿ ಹಬ್ಬದ ಆಚರಣೆ, ಸಂಸ್ಕೃತಿ, ಇದರ ಬಗ್ಗೆ, ಮಹತ್ವದ ಬಗ್ಗೆ ತಿಳಿತಾ ಕೊಳ್ತಿದ್ವಿ. ನಮ್ಮೊಂದಿಗೆ ಅತಿಥಿಗಳಿದ್ರು. ಮತ್ತೊಮ್ಮೆ ನಾನು ಅತಿಥಿಗಳನ್ನು ಸ್ವಾಗತ ಮಾಡ್ತೇನೆ. ತಾವು ಹೇಳ್ತಾ ಇದ್ರಿ, ಇವತ್ತಿನ ಕಾಲದಲ್ಲಿ ಹಬ್ಬಗಳ ಆಚರಣೆ ಆಗ್ತಾ ಇಲ್ಲ, ಹಿರಿಯರು ಮಾಡಲಿಕ್ಕೆ ಮಕ್ಕಳೇ ಅದನ್ನು ಅನುಸರಿಸ್ತಾ ಇಲ್ಲ. ಹಾಗಾಗಿ ಕೆಲವರು ಹಿರಿಯರು ಮಕ್ಕಳು ಮಾಡ್ತಾ ಇಲ್ಲ, ನಾನು ಏನು ಮಾಡಲಿ, ಅದು ಆತಂಕದಲ್ಲಿ. ನಾನು ನಿಮ್ಮಲ್ಲಿ ಕೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯೋ ಮನೆಯಲ್ಲಿದ್ದಾರೆ, ಮಕ್ಕಳೇ ಮನೆಯಲ್ಲಿ ಇರಲ್ಲ, ಎಲ್ಲೋ ಹಾಸ್ಟೆಲ್ಗಳಲ್ಲಿಯೋ ಅಥವಾ ಪರ ಊರಿನಲ್ಲಿ ಕಲಿತಾ ಇದ್ದಾರೆ. ಅಲ್ಲಿ ಅವರು ಮನೆಗೆ ಬರುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಅವರಿಗೆ ಮನೆಯ ಆಚಾರ ವಿಚಾರ ಸಂಸ್ಕೃತಿಯನ್ನು ಮರೆತು ಬಿಡ್ತಾ ಇರ್ಬೋದು. ಇದನ್ನು ನಾವು ಯಾವ ರೀತಿಯಲ್ಲಿ ಜಾಗೃತಿ ಮೂಡಿಸ್ಬೋದು ಅಂತ ಹೇಳಿ. ನೋಡಿ, ನಮ್ಮಲ್ಲಿ ಹಬ್ಬ ಅಂತ ಹೇಳಿದ್ಕೊಳ್ಳಿ ಎಲ್ಲರೂ ಮನೆಗೆ ಬರ್ಬೇಕೆಂಬ ಒಂದು ಕ್ರಮ ಇದೆ. ಕುಟುಂಬ ಹೇಳಿದ್ರೆ ಒಂದು ಹಬ್ಬಗಳು ಎಲ್ಲ ಬಾಕಿ ದಿವಸ ಅಡಚಣೆ ಇದ್ರೂ ಕೂಡ ಹಬ್ಬಕ್ಕಾಗಿ ಮನೆಗೆ ಬರ್ಬೇಕಂತ ಹೇಳಿ ಕಡ್ಡಾಯವಾಗಿ ಹಿರಿಯರು ಅದನ್ನೊಂದು ಮಾಡಿದ್ದಾರೆ ನಮ್ಗೆ. ಎಷ್ಟೇ ದೂರ ಇರ್ಲಿ ರಜೆ ಹಾಕಿ ನೀನು ಬಾ. ಯಾಕಂದ್ರೆ ಹಬ್ಬ ಎಂಬುದು ಎಲ್ಲರೂ ಸೇರಿ ಮಾಡ್ಬೇಕಾದಂತಹ ನಮ್ಮ ಧರ್ಮದ ಆಚರಣೆ. ಹಾಗಾಗಿ ಇದನ್ನು ಕೂಡ ನಾವು ಹಿರಿಯರು ಅಂದ್ರೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅಂದ್ರೆ ಅವನಿಗೆ ರಜೆ ಇಲ್ಲ, ಅವನಿಗೆ ಬರ್ಲಿಕ್ಕೆ ಆಗುದಿಲ್ಲ ಹಾಗೆ ಮಾಡದೆ, ಯಾವುದಕ್ಕೆ ಬರದಿದ್ದು ನೀನು ಹಬ್ಬಕ್ಕೆ ಬರಬೇಕು, ಈ ರೀತಿ ಪ್ರೀತಿಯ ಸಂಕೋಲೆಯಿಂದ ಅವರನ್ನು ನಾವು ಕಟ್ಟಿ ಹಾಕಿ ಇಲ್ಲಿ ಕರೆಸಬೇಕು ಅವರನ್ನು. ಇದು ನಮ್ಮ ಕರ್ತವ್ಯ. ಮತ್ತೆ ಅವರೆಲ್ಲರೂ ಬಂದಾಗ ಈ ಎಲ್ಲ ಆಚರಣೆಗಳಲ್ಲಿ ಅವರನ್ನು ಸಹಭಾಗಿ ಮಾಡಿಕೊಳ್ಳುವುದು, ಎಲ್ಲರೂ ಒಟ್ಟಾಗಿ ಸೇರಿ ಇದನ್ನು ಮಾಡ್ಬೇಕಂತ ಹೇಳಿ ಅವರಿಗೆ ಪ್ರಬೋಧನೆ ಕೊಡುವಂತದ್ದು. ನಾವೀಗ ಹೇಗೆ ನಮ್ಮ ತಂದೆ ತಾಯಿ ನಮ್ಮ ಕೈಲಿ ಮಾಡಿಸ್ತಾ ಇದ್ರು, ಮದುವೆ ಆದ್ಮೇಲೆ ನಮ್ಮ ಅತ್ತೆ ಮಾವಂದಿರು ನಮ್ಗೆ ಮಾಡಿಸ್ತಾ ಇದ್ರು, ಹಾಗೆ ನಾವು ಕಿಂಚಿತ್ತಾದ್ರೂ ಈಗ ಧರ್ಮ ಪಾಲನೆ ಅಂತ ಹೇಳಿ ಮಾಡ್ತಾ ಇದ್ದೇವೆ ಮನೆಯಲ್ಲಿ. ಪೀಳಿಗೆಗಳಿಗೆ ತಿಳಿಬೇಕು, ಇದು ನಮ್ಮ ಕರ್ತವ್ಯ. ಅದಕ್ಕೆ ನಾವು ಹಬ್ಬಕ್ಕೆ ಅವರನ್ನು ಕಡ್ಡಾಯವಾಗಿ ಇಲ್ಲಿ ಕರೆಸಬೇಕು, ಮತ್ತೆ ನಾವು ಒಟ್ಟಾಗಿ ಆಚರಿಸುವಂತದ್ದು. ಮತ್ತು ಇಂಥದ್ದು ಇಲ್ಲದ ಸಂದರ್ಭದಲ್ಲಿ ಅಂದ್ರೆ ತುಂಬಾ ದೂರ ಇದ್ದಾರೆ, ವಿದೇಶದಲ್ಲಿದ್ದಾರೆ, ಅಥವಾ ಎಲ್ಲಿಯೋ ಹಾಸ್ಟೆಲ್ ನಲ್ಲಿ ಕಲಿತು ನೌಕರಿ ಮಾಡ್ತಾ ಇದ್ದಾರೆ, ಅಂಥವರಿಗೆ ನಾವು ಯಾವ ರೀತಿಯಲ್ಲಿ ಈ ಆಚರಣೆ ಬಗ್ಗೆ ಹೇಳಿಕೊಡ್ಬೋದು, ಅದಕ್ಕೂ ಕೂಡ ಸನಾತನ ಸಂಸ್ಥೆಯಿಂದ ನಾವು ಕೆಲವು ಪರಿಹಾರಗಳನ್ನು ಮಾಡಿದ್ದೇವೆ. ವೆಬ್ಸೈಟ್ ಮೂಲಕ, ಮತ್ತೆ ಸಿಡಿಗಳಿದೆ ನಮ್ದು. ಪ್ರತಿಯೊಂದು ಹಬ್ಬದ ಆಚರಣೆಗೆ ಸಂಬಂಧಪಟ್ಟ ಸಿಡಿಗಳನ್ನು ತಯಾರು ಮಾಡಿದ್ದಾರೆ. ಯುಗಾದಿಗೆ ಸಂಬಂಧಪಟ್ಟ ಸಿಡಿಯನ್ನು ನಾವು ಉಡುಗೊರೆ ರೂಪದಲ್ಲಿ ತುಂಬಾ ಜನರಿಗೆ ಕೊಡ್ತೇವೆ. ಇದನ್ನು ನೋಡಿ ನೀವು, ಅಥವಾ ಇದನ್ನು ನಾವು ಈಗ ಎಲ್ಲ ಉಂಟಲ್ಲ ನಮ್ಗೆ ಟೆಕ್ನಾಲಜಿ, ಅದರ ಮೂಲಕ ನಾವು ಅವರಿಗೆ ಕಳಿಸಿಕೊಟ್ಟು ಆಚರಣೆ ಮಾಡ್ಲಿಕ್ಕೆ ಪ್ರೇರಣೆ ಕೊಡಬಹುದು. ನೀನು ಮನೆಗೆ ಬರುದಿಲ್ಲ ನೋಡಿಕೊಂಡು ಇದನ್ನು ಮಾಡು. ಮತ್ತು ವೆಬ್ಸೈಟ್ sanatan.org ಅಂತ ಹೇಳಿ, ಇದು ವ್ಯಾಪಕ ಸ್ತರದಲ್ಲಿ ಇವತ್ತು ಸಮಾಜದಲ್ಲಿ ಹಿಂದೂ ಧರ್ಮದ ಪ್ರಸಾರ ಮಾಡ್ತಾ ಉಂಟು. ಪ್ರತಿ ತಿಂಗಳು ಇದಕ್ಕೆ ಲಕ್ಷಾಂತರ ಮಂದಿ ವಿಸಿಟ್ ಮಾಡ್ತಾರೆ.
ಮತ್ತು ಅವರ ಅಭಿಪ್ರಾಯ, ಅದರಲ್ಲಿ ಬರುವಂಥ ಇದೆಲ್ಲ ನಮಗೆ ತುಂಬ ಒಳ್ಳೇದನಿಸ್ತದೆ. ಅಂದರೆ ಇದು ನಮ್ಗೆ ಗೊತ್ತಿರಲಿಲ್ಲ, ಇನ್ನು ನಾವು ಮಾಡ್ತೇವೆ, ಈ ರೀತಿ ಜನರದ್ದು ಸಕಾರಾತ್ಮಕ ಇದು ಬರ್ತಾ ಇದೆ ನಮಗೆ, ಪಾಸಿಟಿವ್ ರಿಪ್ಲೈಸ್. ಇದರ ಮೂಲಕವೇ ನಮಗೆ ಗೊತ್ತಾಗ್ತಾ ಇದೆ ಏನಂದ್ರೆ ಇದು ಹೆಚ್ಚಿನ ಇದು ಆಗದೇ ಇರ್ಲಿಕ್ಕೆ ಕಾರಣ ಅದರ ಬಗ್ಗೆ ಅಜ್ಞಾನ, ಇಗ್ನೋರೆನ್ಸ್, ನಮ್ಗೆ ಗೊತ್ತಿಲ್ಲ ಅದರ ಬಗ್ಗೆ. ಗೊತ್ತಿದ್ರೆ ಖಂಡಿತ ಮಾಡ್ತಾರೆ, ಮತ್ತು ಇದು ಗೊತ್ತು ಮಾಡೋ ಜವಾಬ್ದಾರಿ ನಮ್ಮದು. ಅದರಲ್ಲಿ ಕೇಳಬೇಕಂತ ಹೇಳಿದೆ ಮೇಡಮ್, ಕೆಲವರ ಮನೆಯಲ್ಲಿ ಇರ್ಬೋದು, ನನ್ನ ಮನೆಯಲ್ಲಿ ಯಾರು ಆಚರಣೆ ಮಾಡಲಿಕ್ಕೆ ಯಾರೂ ಇಲ್ಲ, ನನ್ನ ಮಕ್ಕಳು ಕೇಳ್ತಾ ಇಲ್ಲ, ನಾನು ಒಬ್ಬನೇ ಇರೋದು ಅಂತ ಕಾರ್ಯದಲ್ಲಿ ನೀವೆಲ್ಲಿ ಯಾರು ಸಾರ್ವಜನಿಕ ಒಂದು ಹಬ್ಬ ಆಚರಣೆ ಮಾಡೋದಾಗ್ಲಿ, ಸಂಘ ಸಂಸ್ಥೆಗಳೊಟ್ಟಿಗೆ ಬೆರೆಯುವುದಾಗ್ಲಿ ಎಲ್ಲರೂ ತಾವು ಮಾಡ್ತಾ ಇದ್ದೀರಾ ಇದರ ವತಿಯಿಂದ ಅಂತೇಳಿ? ಸನಾತನ ಸಂಸ್ಥೆ ವತಿಯಿಂದ ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈಗ ಉದಾಹರಣೆಗೆ ಈಗ ಯುಗಾದಿ ದಿನ ಬ್ರಹ್ಮಧ್ವಜವನ್ನು ಸಾರ್ವಜನಿಕವಾಗಿ ಏರಿಸಿ ಒಂದು ಕಾರ್ಯಕ್ರಮ ಮಾಡುದು, ಮತ್ತು ಅಲ್ಲಿ ಒಂದು ಅವರಿಗೆ ಯುಗಾದಿಯ ಮಹತ್ವದ ಬಗ್ಗೆ ಹೇಳುದು, ಪ್ರವಚನವನ್ನು ಏರ್ಪಡಿಸುವುದು, ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಉದಾಹರಣೆಗೆ ಯುವಕ ಮಂಡಲ, ಯುವತಿ ಮಂಡಲ ಎಲ್ಲ ಇರ್ತದಲ್ಲ, ಅಥವಾ ಭಜನಾ ಮಂಡಳಿಗಳು, ಇವರನ್ನೆಲ್ಲ ಒಟ್ಟು ಸೇರಿಸಿ ಅಂತ ಕಡೆಗಳಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ತುಂಬಾ ಜನರಿಗೆ ನಾವು ಮಾಹಿತಿ ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತೇವೆ ಬ್ರಹ್ಮಧ್ವಜ ಅಂದ್ರೆ ಏನು, ಅದರಲ್ಲಿ ಯಾವುದೆಲ್ಲ ವಸ್ತುಗಳನ್ನು ನಾವು ಉಪಯೋಗ ಮಾಡ್ತೇವೆ, ಮತ್ತೆ ಅದನ್ನು ಯಾವ ರೀತಿ ನಾವು ನಿಲ್ಲಿಸಬೇಕು, ಈ ರೀತಿ ನಾವು ಪ್ರಾಯೋಗಿಕವಾಗಿ ತೋರಿಸೋದ್ರಿಂದ ಅನೇಕ ಮಂದಿ ಇದರ ಲಾಭ ಪಡೆದುಕೊಂಡಿದ್ದಾರೆ. ಅನೇಕ ವರ್ಷಗಳಿಂದ ನಾವು ಬೇರೆ ಬೇರೆ ಕಡೆಗಳಲ್ಲಿ ಇಂತಹ ಒಂದು ಬ್ರಹ್ಮಧ್ವಜವನ್ನು ಏರಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಸನಾತನ ಸಂಸ್ಥೆಯ ವತಿಯಿಂದ ನಾವು ಧರ್ಮ ಶಿಕ್ಷಣ ವರ್ಗಗಳ ಮೂಲಕ ಬೇರೆ ಬೇರೆ ಜನರಿಗೆ ನಾವು ಹೇಳಿಕೊಡ್ತಾ ಇದ್ದೇವೆ ಯಾವ ರೀತಿ ಹಬ್ಬಗಳ ಆಚರಣೆ ಮಾಡಬೇಕು. ಪ್ರತಿಯೊಂದು ಹಬ್ಬ ಬರುವ 1-2 ವಾರ ಮುಂಚೆ ನಾವು ಆ ಶಿಕ್ಷಣವನ್ನು ಕೊಡ್ತೇವೆ ಅವರಿಗೆ. ಈಗ ಈ 2 ವಾರ ನಂತರ ಈ ಹಬ್ಬ ಬರ್ತದೆ, ಆ ಹಬ್ಬದಲ್ಲಿ ನಾವು ಏನೆಲ್ಲ ತಯಾರಿ ಮಾಡಬೇಕು, ಈಗದಿಂದಲೇ ಯಾವ ರೀತಿ ಆಚರಣೆ ಮಾಡಬೇಕು, ಇದನ್ನು ನಾವು ಧರ್ಮ ಶಿಕ್ಷಣ ವರ್ಗದ ಮೂಲಕ ನಾವು ಉಚಿತವಾಗಿ ಸಂಸ್ಥೆಯ ಸಮಾಜದವರಿಗೆ ಇವತ್ತು ಜ್ಞಾನವನ್ನು ಕೊಡ್ತಾ ಇದೆ. ಅದೇ ರೀತಿ ಮಕ್ಕಳಿಗೋಸ್ಕರ ಬಾಲ ಸಂಸ್ಕಾರ ವರ್ಗಗಳನ್ನು, ಅಂದ್ರೆ ಮಕ್ಕಳಿಗೆ ಇವತ್ತು ಜಾಸ್ತಿ ಸಂಸ್ಕಾರ ಬೇಕಿರ್ತದೆ. ಅಂದ್ರೆ ಶಾಲೆಗಳಲ್ಲಿ ನಮ್ಗೆ ಯಾವುದೇ ರೀತಿಯ ಧರ್ಮದ ಬಗೆಗಿನ ಸಂಸ್ಕಾರಗಳು ಸಿಗ್ತಾ ಇಲ್ಲ ಇವತ್ತು. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಉಚಿತವಾಗಿ ರಜಾ ದಿನಗಳಲ್ಲಿ ಎಲ್ಲ ಬಾಲ ಸಂಸ್ಕಾರ ವರ್ಗಗಳ ಮೂಲಕ ನಮ್ಮ ಒಂದು ಸಂಸ್ಕೃತಿ ಮತ್ತೆ ನಮ್ಮ ಧರ್ಮದ ಆಚರಣೆಗಳ ಬಗ್ಗೆ, ಅದೇ ರೀತಿ ನಮ್ಮ ಪೌರಾಣಿಕ ಕಥೆಗಳಿರ್ಬೋದು, ಮತ್ತೆ ಅವರಿಗೆ ನಾವು ನಮ್ಮ ಒಂದು ಕಾಲಗಣನೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ, ಈಗ ಜನವರಿ ಫೆಬ್ರವರಿ ಗೊತ್ತಿದೆ ವಿನಃ ಚೈತ್ರ ವೈಶಾಖ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಮಕ್ಕಳಿಗೆ. ಆ ಒಂದು ಹಿಂದೂ ಕಾಲಗಣನೆಯ ಬಗ್ಗೆ, ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೇಳಿದಂತ ಬೇರೆ ಬೇರೆ ಆಚರಣೆಗಳು, ಮತ್ತೆ ಶ್ಲೋಕಗಳು, ಸ್ತೋತ್ರಗಳು, ಭಜನೆಗಳು, ಇದನ್ನೆಲ್ಲ ನಾವು ಕೊಡುವಂತ ಒಂದು ಶಿಕ್ಷಣವನ್ನು ಕೊಡುವಂತ ಪ್ರಯತ್ನ ಅನೇಕ ವರ್ಷಗಳಿಂದ ಸನಾತನ ಸಂಸ್ಥೆ ಮಾಡ್ತಾ ಇದೆ. ಅದೇ ರೀತಿ ಸಮಾಜಕ್ಕೆ ನಾವು ಕರಪತ್ರಗಳನ್ನು ಹಂಚುವುದು, ಒಂದು ಹಬ್ಬ ಬರುವ ಒಂದು 15 ದಿನ ಮೊದಲೇ ನಮ್ದು ಕರಪತ್ರ ತಯಾರಾಗಿರ್ತದೆ. ಮಹತ್ವ ಏನು ಅದರದ್ದು, ಉದಾಹರಣೆಗೆ ಈಗ ಯುಗಾದಿಯ ಸಂದರ್ಭದಲ್ಲಿ ಬ್ರಹ್ಮಧ್ವಜವನ್ನು ಯಾಕೆ ಏರಿಸಬೇಕು, ಅಥವಾ ಜನವರಿ 1ಕ್ಕಿಂತ ಯುಗಾದಿ ಯಾಕೆ ಶ್ರೇಷ್ಠ ಇದೆ ಆಚರಣೆ, ಅದರ ಬಗ್ಗೆ ನಾವು ಸಮಾಜಕ್ಕೆ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಪೋಸ್ಟರ್ಗಳ ಮುಖಾಂತರ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ಪೋಸ್ಟರ್ಗಳನ್ನು ಹಚ್ಚುವುದು, ಅಂದ್ರೆ ಸಾರ್ವಜನಿಕರು ಅದನ್ನಾದ್ರೂ ಸ್ವಲ್ಪ ನೋಡಿಕೊಂಡು ತಿಳಿಯಲಿ, ಅದರ ಬಗ್ಗೆ ಒಂದು ಮಹತ್ವ ಸಿಗ್ಲಿ ಅಂತ ಹೇಳಿ. ಅನೇಕ ಕಡೆಗಳಲ್ಲಿ ನಮ್ಗೆ ಪೋಸ್ಟರ್ಗಳನ್ನು ನೋಡಿ ನಮ್ಗೆ ದೂರವಾಣಿ ಕರೆ ಮಾಡಿ ವಿಚಾರಣೆ ಮಾಡ್ತಾರೆ, ಈ ರೀತಿ ನಿಮ್ಮ ಪೋಸ್ಟರ್ ನೋಡಿದೆ, ನನ್ಗೆ ಇನ್ನೂ ಕೂಡ ಮಾಹಿತಿ ಬೇಕಿತ್ತು, ಎಲ್ಲಿ ಪಡೆದುಕೊಳ್ಬಹುದು, ಈ ರೀತಿ ನಮ್ಗೆ ಅವರು ಜಿಜ್ಞಾಸೆಯಿಂದ ಕೇಳ್ತಾರೆ. ಈ ರೀತಿ ಅಂದ್ರೆ ಸಮಾಜದಲ್ಲಿ ಇದರ ಬಗ್ಗೆ ನಾವು ಒಂದು ಸಕಾರಾತ್ಮಕವಾದ ಬೆಳವಣಿಗೆಯನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಈಗ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಜನರಿಗೆ ಸ್ವಲ್ಪ ಆಸಕ್ತಿ ಮತ್ತೆ ಅದನ್ನು ತಿಳ್ಕೊಳ್ಬೇಕು ಅನ್ನುವಂತ ಒಂದು ಇದು ತುಡಿತ ನಿರ್ಮಾಣ ಆಗ್ತಾ ಇದೆ ಸಮಾಜದಲ್ಲಿ ಇವತ್ತು. ಅದೇ ರೀತಿ ನಾವು ವೆಬ್ಸೈಟ್ಗಳ ಮುಖಾಂತರ ಪ್ರಸಾರ ಮಾಡ್ತೇವೆ. ಮತ್ತೆ ನಮ್ಮ ಧರ್ಮ ಶಿಕ್ಷಣದ ಬಗ್ಗೆ ಗ್ರಂಥಗಳು ಸುಮಾರಿದೆ. ಇವತ್ತಿನ ತನಕ ಒಂದು 300ಕ್ಕಿಂತ ಹೆಚ್ಚು ಗ್ರಂಥಗಳು ನಮ್ದು ಮುದ್ರಣ ಆಗಿ ಸುಮಾರು 74 ಲಕ್ಷಕ್ಕಿಂತ ಹೆಚ್ಚು ಪ್ರತಿಗಳು ಇವತ್ತು ಸನಾತನ ಸಂಸ್ಥೆಯ ಮೂಲಕ ಪ್ರಕಾಶಿತ ಆಗಿದೆ. ಅದರಲ್ಲಿ 11 ಭಾಷೆಗಳಲ್ಲಿ ಗ್ರಂಥಗಳು ಮುದ್ರಣ ಆಗಿದೆ. ಹೀಗೆ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಸನಾತನ ಸಂಸ್ಥೆ ಇವತ್ತು ಸಮಾಜಕ್ಕೆ ಧರ್ಮದ, ನಮ್ಮ ಸಂಸ್ಕೃತಿಯ, ನಮ್ಮ ಆಚರಣೆಗಳ ಮಹತ್ವ, ಹಾಗೆ ಸಾತ್ವಿಕವಾದ ಉಡುಗೆ ತೊಡುಗೆಗಳಿರ್ಬೋದು, ನಮ್ಮದೇ ಒಂದು ಸಾತ್ವಿಕವಾದ ಆಹಾರ ಇರ್ಬೋದು, ಅದನ್ನು ಕೂಡ ನಾವೀಗ ಮರೀತಾ ಇದ್ದೇವಲ್ಲ. ಅಂದ್ರೆ ಆಹಾರ ಕೂಡ ಪಾಶ್ಚಾತ್ಯರದಂತೆ ನಾವು ಈಗ ಅನುಕರಣೆ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಸಮಾಜಕ್ಕೆ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಮುಖವಾಣಿ ಸನಾತನ ಪ್ರಭಾತ ಒಂದು ವಾರಪತ್ರಿಕೆ ಇದೆ ಕನ್ನಡದಲ್ಲಿ. ಈ ವಾರಪತ್ರಿಕೆಯ ಮುಖಾಂತರ ನಾವು ಧರ್ಮ ಶಿಕ್ಷಣವನ್ನು ಸಮಾಜಕ್ಕೆ ತಲುಪಿಸ್ತಾ ಇದ್ದೇವೆ.
ಅಂದ್ರೆ ಅದರಲ್ಲಿ ಕೂಡ ಹಬ್ಬಗಳ ಆಚರಣೆಗಳ ಬಗ್ಗೆ, ಮತ್ತೆ ನಾವು ಆ ಆಚರಣೆ ಹೇಗೆ ಮಾಡಬೇಕು, ಅದರಿಂದ ಏನು ಲಾಭ ಆಗ್ತದೆ, ಇದರ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಸರಿ 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 ಮೇಡಮ್, ಈಗ ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಯುಗಾದಿ ಬಗ್ಗೆ, ಆಚರಣೆ ಏನು, ಮಹತ್ವ ಏನು, ಎಲ್ಲರದ ಬಗ್ಗೆ ಹಾಗೂ ನಶಿಸಿ ಹೋಗ್ತಿರುವ ಆಚರಣೆ ಬಗ್ಗೆ ಸಹ ನಾವು ತುಂಬ ಸಾಕಷ್ಟು ಮಾತಾಡಿದ್ದೇವೆ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಎಲ್ಲ ನಮ್ಮ ವೀಕ್ಷಕರಲ್ಲಿ ಕಳಕಳಿಯ ವಿನಂತಿ ಏನಂತ ಹೇಳಿದರೆ, ಒಂದು ಅನಾದಿಯಾದಂತಹ ಈ ಒಂದು ಮಹಾನ್ ಹಿಂದೂ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಜನ್ಮಕ್ಕೆ ಬಂದಿದ್ದೇವೆ. ಇದು ನಮ್ಮ ಹಿರಿಯರು ನಮಗಾಗಿ ಕೊಟ್ಟಂತಹ ಈ ಬಳುವಳಿ ಇದೆ ಅಲ್ಲ, ಆಚರಣೆಗಳು, ಅಂದರೆ ಧರ್ಮಶಾಸ್ತ್ರ ನಮಗೆ ಬರೆದಿಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಅದರಲ್ಲಿರುವಂತಹ ಪ್ರತಿಯೊಂದು ಆಚರಣೆ ನಮ್ಮನ್ನು ಭಗವಂತನ ಕಡೆಗೆ, ಅಂದರೆ ಮೋಕ್ಷ ಪ್ರಾಪ್ತಿಯ ಕಡೆಗೆ ಕರ್ಕೊಂಡು ಹೋಗುವಂತಹ ಈ ಸರಳವಾದ ಆಚರಣೆಗಳು, ಇದನ್ನು ಮಾಡಿದ್ರಿಂದಲೇ ನಮಗೆ ಪ್ರತಿದಿನ ಸ್ಪಿರಿಚುವಲ್ ಪವರ್, ಆ ಒಂದು ಆಧ್ಯಾತ್ಮಿಕ ಲಾಭ ಆಗಬೇಕಂತ ಹೇಳಿ ಇದನ್ನು ನಮಗೆ ಹಿರಿಯರು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾವು ಉಳಿಸಿಕೊಳ್ಳುವ, ಮುಂದಿನ ಜನಾಂಗಕ್ಕೂ ತಲುಪಿಸುವ ಪ್ರಯತ್ನ ಮಾಡುವ, ಮತ್ತು ಈ ಮಹಾನ್ ಸಂಸ್ಕೃತಿ ನಿರಂತರವಾಗಿ ಮುಂದಿನ ಜನಾಂಗಕ್ಕೂ ಕೂಡ ಇದರ ಲಾಭ ಆಗಬೇಕಂಥೇಳಿ ನಾವೆಲ್ಲರೂ ಇದರಲ್ಲಿ ಒಂದು ಸಹಕಾರವನ್ನು ನೀಡ್ತಾ ಈ ಆಚರಣೆಯನ್ನು ನಮ್ಮ ಮುಂದಿನ ಮಕ್ಕಳಿಗೆ ಉಳಿಸಿ ಬೆಳೆಸುವ ಪ್ರಯತ್ನ ಮಾಡುವ. ಮತ್ತು ಎಲ್ರಿಗೂ ಕೂಡ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಮ್ಮ ವಾಣಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ. ನಮಸ್ಕಾರ. ಸರಿ, ಓಕೆ. ಇಷ್ಟೊತ್ತಿಗೆ ನಮ್ಮ ಈ ಸ್ಟುಡಿಯೋದಕ್ಕೆ ಬಂದು ನಮ್ಮ ಈ ಯುಗಾದಿಯ ಹಬ್ಬದ ಆಚರಣೆ, ಸಂಸ್ಕೃತಿ ಹಾಗೂ ಈ ನಶಿಸಿ ಹೋಗ್ತಿರುವಂತಹ ಪದ್ಧತಿಗಳ ಬಗ್ಗೆ ನಾವು ತುಂಬ ಮಾಹಿತಿ ಕೊಟ್ಟರು ಬಿದ್ದೀರಿ. ಇಷ್ಟೊತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಾಗೆ ತಮಗೆ ಧನ್ಯವಾದಗಳು. ನೋಡಿದಿರಲ್ಲ ವೀಕ್ಷಕರೇ, ಯುಗಾದಿ ಹಬ್ಬ ಎಂದರೆ ಏನು, ಈ ಹಬ್ಬದ ಪ್ರಾಮುಖ್ಯತೆ ಏನು, ಆಚರಣೆ ಏನು, ಪದ್ಧತಿಗಳೇನು ಅಂತ ತುಂಬಾ ಸನಾತನ ಸಂಸ್ಥೆಯಿಂದ ನಮಗೆ ಮಾಹಿತಿಯನ್ನು ನೀಡಿದರು. ಹಾಗೆಯೇ ಈ ಹಬ್ಬದಲ್ಲಿ ನಾವೆಲ್ಲ ಆಚರಿಸಬೇಕಾದ ಏನೆಲ್ಲ ಬದಲಾವಣೆ ತರಬಹುದು ಅಂತ ಹೇಳಿ ನೋಡಿದ್ರಲ್ಲ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಸ್ಪಂದನ.